ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಾರದ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇದ್ದಾರೆ ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್. ಇವರು ಮಾತುಕತೆಯಲ್ಲಿ ನಮಗೆ ವಾರಕ್ಕೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಬರಹಗಾರರಾಗಿ, ವಾಗ್ಮಿಯಾಗಿ, ಖ್ಯಾತ ದಂತ ವೈದ್ಯರಾಗಿ ಹೊಸಂಗಡಿಯ ಸುರಕ್ಷಾ ಕ್ಲಿನಿಕ್ನ ಮೂಲಕ ಇವರು ಪ್ರಸಿದ್ಧರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ, ವಾರಕ್ಕೊಂದು ಕಾರ್ಯಕ್ರಮವನ್ನು ನಾವು ಬೇರೆ ಬೇರೆ ಆರೋಗ್ಯ, ದಂತ ಆರೋಗ್ಯವಾಗಿ ವಿಶೇಷವಾಗಿ ತೆಗೆದುಕೊಳ್ತೇವೆ. ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವ ಮೂಲಕ ನಮ್ಮ ವೀಕ್ಷಕ ಬಾಂಧವರಿಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ನಮ್ಮ ವೀಕ್ಷಕ ಬಂಧುಗಳ ಈ ಮಾಹಿತಿಯ ಪ್ರಯೋಜನವನ್ನು ಪಡೆದುಕೊಂಡು ಯಾವುದೇ ಸಂಶಯಗಳಿದ್ದರೆ ನಮಗೆ ಬರೆದು ಇದರ ಬಗ್ಗೆ ಅವರು ಸಮಸ್ಯೆಗಳನ್ನು ತಿಳಿಸಿಕೊಳ್ಬಹುದು ಅಂತ ಹೇಳಿಕೊಳ್ತಾ, ಈ ವಾರ ನಾವು ದಂತ ಆರೋಗ್ಯ ಎನ್ನುವಂತಹ ವಿಷಯವನ್ನು ಆಯ್ದುಕೊಂಡಿದ್ದೇವೆ. ದಂತ ಆರೋಗ್ಯ ಅಂತ ಹೇಳುವಾಗ ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಪರಿಪಾಠ, ನಮ್ಮಲ್ಲಿ ಹಲ್ಲುಜ್ಜುವುದು ಅಂತ ಹೇಳ್ತೇವೆ. ಈಗ ಬೇರೆ ಬೇರೆ ನಮೂನೆಯ ಪೇಸ್ಟ್ಗಳು, ಬ್ರ್ಯಾಂಡ್ಗಳು ಬೇರೆ ಬೇರೆ ಬಂದಿದೆ. ಹಿಂದಿನ ನಮ್ಮ ಮಕ್ಕಳ ಬಾಲ್ಯಕಾಲಕ್ಕೆ ಹೋದರೆ ನಮ್ಮ ಅಜ್ಜಿಯಂದಿರೆಲ್ಲ ಇದ್ದಿಲು ಮತ್ತು ಉಪ್ಪಿನ ಹುಡಿ, ಬೇವಿನ ಹುಡಿ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ಕೈಯಲ್ಲಿ ಉಜ್ಜುತ್ತಾ ಇದ್ದದ್ದು. ಹಳ್ಳಿಗೆ ಹೋದರೆ ಗೇರು ಕಡ್ಡಿ, ಮಾವಿನ ಎಲೆಗಳ ಕಡ್ಡಿ, ಬೇವಿನ ಕಡ್ಡಿ, ಹೀಗೆ ಬೇರೆ ಬೇರೆ ರೀತಿಯ ಕ್ರಮಗಳಿಂದ ಹಲ್ಲನ್ನು ಒಂದು ರೀತಿಯ ಶುಭ್ರ ಮಾಡುವಂತಹ ಒಂದು ಕ್ರಮ ಇತ್ತು. ಇದು ಯಾಕೆ ಈ ಪರಿಪಾಠ ಬೆಳೆದು ಬಂತು? ನೋಡಿ, ಬಾಯಿ ಅನ್ನೋದು ನಮ್ಮ ದೇಹದ ಹೆಬ್ಬಾಗಿಲು. ನಾವು ತಿನ್ನುವ ಆಹಾರ ನಮ್ಮ ಬಾಯಿಯ ಮುಖಾಂತರನೇ ಹೋಗಬೇಕು. ಸೊ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಪ್ರಾಥಮಿಕ ಆದ್ಯತೆ ಆಗಿರಬೇಕು. ಯಾಕೆಂದರೆ ಬಾಯಿಯ ಆರೋಗ್ಯ ಹಾಳಾದರೆ ನಮ್ಮ ದೇಹದ ಆರೋಗ್ಯ ಹಾಳಾಗ್ತದೆ, ಮಾನಸಿಕವಾಗಿ ದೈಹಿಕವಾಗಿ ಸಹ ಆರೋಗ್ಯದ ಸಮತೋಲನ ತಪ್ತದೆ. ಸೊ ಈ ನಿಟ್ಟಿನಲ್ಲಿ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅತಿ ಅವಶ್ಯಕ. ಇದಕ್ಕೆ ಬೇರೆ ಬೇರೆ ರೀತಿಯ ಮಾಧ್ಯಮಗಳಿದೆ ಆರೋಗ್ಯ. ಹಿಂದಿನ ಕಾಲದಲ್ಲಿ ಬಹುಶಃ ಈ ಹೊಸ ನಮೂನೆಯ ಟೂತ್ ಬ್ರಷ್ಗಳಾಗಲಿ, ಬೇರೆ ಬೇರೆ ದಂತ ಪರಿಕರಗಳು, ಟೂತ್ ಪೇಸ್ಟ್ಗಳು, ಟೂತ್ ಬ್ರಷ್ಗಳು ಅಥವಾ ಡೆಂಟಲ್ ಫ್ಲಾಸ್ ಅಂತ ಏನು ಹೇಳ್ತೇವೆ, ಮೌತ್ ವಾಶ್ಗಳು, ಇವುಗಳ ಲಭ್ಯತೆ ಇರಲಿಲ್ಲ. ದಂತ ವೈದ್ಯರ ಸಂಖ್ಯೆಯೂ ಕಡಿಮೆ ಇತ್ತು. ಆದರೆ ನೈಸರ್ಗಿಕವಾಗಿ ದೊರಕುವಂಥ, ಈಗ ತಾನೇ ತಾವು ಹೇಳಿದ್ರಿ, ಬೇವಿನ ಕಡ್ಡಿ ಇರ್ಬೋದು, ಗೇರು ಬೀಜದ ಎಲೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಂಥ ಫೈಬರ್ ಇರುವಂಥ ನಾರುಯುಕ್ತ ವಸ್ತುಗಳನ್ನು ಉಪಯೋಗಿಸಿ ತೆಂಗಿನ ನಾರನ್ನು ಇಟ್ಕೊಂಡು ಹಲ್ಲು ಕ್ಲೀನ್ ಮಾಡ್ತಾಯಿದ್ರು. ಆವಾಗ ಹೊಸ ಟೂತ್ ಬ್ರಷ್ಗಳು ಇರಲಿಲ್ಲ, ಬೇರೆ ದಂತ ಪರಿಕರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರಲಿಲ್ಲ, ಈಗಿನ ಹಾಗೆ ಸೌಲಭ್ಯಗಳು ಇರಲಿಲ್ಲ. ಸೊ ಆ ಕಾರಣದಿಂದ ಜನರು ಅನಿವಾರ್ಯವಾಗಿ ಅಂತಹ ಪ್ರಾಥಮಿಕವಾದಂಥ ನೈಸರ್ಗಿಕವಾಗಿ ದೊರೆಯುವಂಥ ವಸ್ತುಗಳನ್ನು ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಬಳಸ್ತಾ ಇದ್ರು. ಒಟ್ಟಿನಲ್ಲಿ ಮೂಲ ಉದ್ದೇಶ ಏನು? ಹಲ್ಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು. ಅಂದರೆ ಆ ಕಾಲದ ಜನರಿಗೂ ಗೊತ್ತಿತ್ತು, ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲನ್ನು ಸ್ವಚ್ಛ ಮಾಡಬೇಕು. ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಹೇಗೆಯೋ ಅದೇ ರೀತಿ ಹಲ್ಲುಜ್ಜಿ ಹಲ್ಲನ್ನು, ಮುಖವನ್ನು, ಬಾಯಿಯನ್ನು ಕ್ಲೀನ್ ಮಾಡಬೇಕು. ಮಾಡಿದರೆ ಮಾತ್ರ ಬಾಯಿ ಆರೋಗ್ಯವನ್ನು, ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂತ ಹೇಳಿ ಅವರಿಗೂ ಸಹ ಗೊತ್ತಿತ್ತು. ಅದೇ ಪರಿಪಾಠ ಮತ್ತೆ ಮುಂದೆ ನಡೆದು ಬಂದಿದೆ. ಈಗ ನಾವು ದಂತವೈದ್ಯರು ಏನು ಮಾಡ್ತೇವೆ ಅಂತ ಹೇಳಿದರೆ, ಬೆಳಗ್ಗೆ ಹಲ್ಲುಜ್ಜುವುದು ಅದು ನೈಸರ್ಗಿಕವಾಗಿ ಒಂದು ನಡೆದು ಬಂದಿದೆ. ರಾತ್ರಿ ಹೊತ್ತು ಸಹ ಹಲ್ಲು ಉಜ್ಜಬೇಕು ಅಂತೇಳಿ ನಾವು ವೀಕ್ಷಕರಲ್ಲಿ ಹೇಳ್ತಾ ಇದ್ದೇವೆ. ಯಾಕೆಂತೇಳಿದರೆ ನಮ್ಮ ರೋಗಿಗಳಲ್ಲಿ ಬರೋವರಲ್ಲಿ ವೈದ್ಯರು ಹೇಳುವುದಿಷ್ಟೇ. ಯಾಕೆಂದರೆ ಇಡೀ ದಿವಸ ನಾವು ತಿಂತೇವೆ, ಬೆಳಗ್ಗೆ ತಿಂಡಿ ತಿಂತೇವೆ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತು ಇನ್ ಬಿಟ್ವೀನ್ ನಾವು ತಿಂತಾನೇ ಇರ್ತೇವೆ. ಆವಾಗ ಏನಾಗ್ತದೆ, ನಮ್ಮ ಹಲ್ಲುಗಳನ್ನು ನಿರಂತರವಾಗಿ ಯೂಸ್ ಮಾಡ್ತಾ ಇರ್ತೇವೆ. ರಾತ್ರಿ ಮಲಗಿದ ಮೇಲೆ ಈ ಹಲ್ಲು ಶುಚಿಯಾಗಿಲ್ಲದಿದ್ದರೆ ನಾವು ತಿಂದ ಆಹಾರದ ಕಣಗಳು ಹಲ್ಲುಗಳ ನಡುವೆ ಸಿಕ್ಕಿಕೊಂಡು ಅದರಿಂದ ಈ ಹಲ್ಲುಗಳ ಆಹಾರ ಕಣಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಬಾಯಿಯಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿದೆ, ನಿರುಪದ್ರವಿ ಬ್ಯಾಕ್ಟೀರಿಯಾಗಳು. ಅವುಗಳ ಸಂಖ್ಯೆ ವೃದ್ಧಿಸಿ ಹಲ್ಲಿನ ಮೇಲೆ, ಎನಾಮಲಿನ ಮೇಲೆ ಡ್ಯಾಮೇಜ್ ಆಗಿ ತೊಂದರೆ ಆಗುವ ಸಾಧ್ಯತೆ ಇದೆ. ಸೊ ಬೆಳಗ್ಗೆ ಹಲ್ಲುಜ್ಜುವ ಪರಿಪಾಠವನ್ನು ಮುಂದುವರಿಸಿ ಅದರ ಜೊತೆಗೆ ರಾತ್ರಿ ಮಲಗುವ ಮುನ್ನ ಹಲ್ಲುಜ್ಜುವ ಒಂದು ಪರಿಪಾಠವನ್ನು ತಾವು ಬೆಳೆಸಿಕೊಂಡ್ರೆ ಬಹುಶಃ ದಂತಕ್ಕೆ ಸಂಬಂಧಪಟ್ಟ ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬೆಳಿಗ್ಗೆ ಎದ್ದಾಗಲೂ ಹಲ್ಲುಜ್ಜಬೇಕು, ರಾತ್ರಿ ಮಲಗುವ ಮುನ್ನ ಹಲ್ಲುಜ್ಜಬೇಕು. ನಿರಂತರವಾಗಿ ಉಪಯೋಗಿಸುವ ಹಲ್ಲನ್ನು ಸ್ವಚ್ಛವಾಗಿಡುವುದು ಕೂಡ ನಮ್ಮ ಒಂದು ಕರ್ತವ್ಯಗಳಲ್ಲಿ ಒಂದು ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ನೀವು ಹೇಳ್ತಾ ಇದ್ದೀರಿ. ಈಗ ನಾವು ಸಾಮಾನ್ಯವಾಗಿ ಹೇಳುವುದಿದ್ರೆ, ಹಿಂದಿನವರು ಅವರದೇ ಆದ ಪದ್ಧತಿಯಲ್ಲಿ ಹಲ್ಲುಜ್ಜುವಂತಹ ಒಂದು ಕ್ರಮವನ್ನು ಬೆಳೆಸಿಕೊಂಡು ಬಂದಿದ್ದರು. ಈಗ ಬೇರೆ ಬೇರೆ ಬ್ರ್ಯಾಂಡಿನ ಟೂತ್ ಪೇಸ್ಟ್ಗಳು ಬಂದಿದೆ. ಯಾವ ಪೇಸ್ಟನ್ನು ಉಪಯೋಗಿಸಬೇಕು ಅನ್ನುವಂತಹದ್ದೇ ಒಂದು ರೀತಿಯ ಸಂದಿಗ್ಧತೆಯಲ್ಲಿ ನಾವಿದ್ದೇವೆ. ಒಂದು ಕಾಲದಲ್ಲಿ ಒಂದು ರೀತಿಯ ಟೂತ್ ಪೇಸ್ಟ್ಗಳು, ಈಗಿನ ಟೂತ್ ಪೇಸ್ಟ್ಗಳಲ್ಲಿ ನಿಮ್ಮ ಪೇಸ್ಟಿನಲ್ಲಿ ಉಪ್ಪು ಇದೆಯಾ, ಇದ್ದಿಲು ಇದೆಯಾ, ಬೇರೆ ಬೇರೆ ಲವಂಗ ಇದೆಯಾ ಎನ್ನುವಂತಹ ಪ್ರಶ್ನೆಗಳನ್ನು ಅವರೇ ಕೇಳ್ತಾರೆ ನಮಗೆ. ಅಂದರೆ ಹಿಂದೆ ಇದ್ದಂತಹ ಏನು
ಆ ಪರಿಪಾಠ ಇದ್ದಿಲಿನ ಹುಡಿ ಆಗಲಿ, ಉಪ್ಪಿನಲ್ಲಿ ಹಲ್ಲುಜ್ಜುವುದಾಗಲಿ, ಅದನ್ನೀಗ ಪೇಸ್ಟಿನಲ್ಲಿ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಆಯುರ್ವೇದಿಕ್ ಪೇಸ್ಟ್ಗಳು, ಯಾವ ಪೇಸ್ಟ್ಗಳು ನಮಗೆ ಒಳ್ಳೆಯದು? ನೋಡಿ, ಮಾರುಕಟ್ಟೆಯಲ್ಲಿ ಬಹಳಷ್ಟು ಬ್ರ್ಯಾಂಡಿನ ಟೂತ್ ಪೇಸ್ಟ್ಗಳು ಇದೆ. ಸಮಯ ಹೋದಂತೆ, ವೈಜ್ಞಾನಿಕತೆ ಬೆಳೆದಂತೆ ಹೊಸ ಹೊಸ ಆವಿಷ್ಕಾರಗಳಾಗಿ ಇದ್ದಿಲ ಪುಡಿಯಿಂದ ಹಿಡಿದು, ಬೇವಿನ ಕಡ್ಡಿಯಿಂದ ಹಿಡಿದು, ತೆಂಗಿನ ನಾರಿನಿಂದ ಹಿಡಿದು ಟೂತ್ ಪೌಡರ್ ಬಂತು. ನಾವೆಲ್ಲ ಚಿಕ್ಕವರಿದ್ದಾಗ ಟೂತ್ ಪೇಸ್ಟ್ಗಿಂತ ಜಾಸ್ತಿ ಟೂತ್ ಪೌಡರ್ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಅದರ ನಂತರ ಟೂತ್ ಪೇಸ್ಟ್ಗಳು ಹೆಚ್ಚು ಬರಲಿಕ್ಕೆ ಶುರುವಾಯಿತು. ಈಗ ಟೂತ್ ಪೌಡ್ರ್ ಬಳಸುವವರು ಬಹಳ ಕಡಿಮೆ, ಟೂತ್ ಪೇಸ್ಟ್ಗಳನ್ನು ಉಪಯೋಗಿಸ್ತಾರೆ. ಟೂತ್ ಪೇಸ್ಟ್ಗಳಲ್ಲಿಯೂ ಅಷ್ಟೇ ಬಹಳಷ್ಟು ಬಣ್ಣ ಬಣ್ಣದ ಟೂತ್ ಪೇಸ್ಟ್, ಅದು ಜನರಲ್ಲಿ ಒಂದು ಆಸಕ್ತಿ ಮೂಡಿಸಲಿಕ್ಕೆ, ಇಂಟ್ರೆಸ್ಟ್ ಬರುವ ಪ್ರಕ್ರಿಯೆಗೆ ಚಾಲನೆ ನೀಡಲಿಕ್ಕೆ ಕೆಂಪು ಇರ್ಬೋದು, ವೈಟ್ ಇರ್ಬೋದು, ಅಥವಾ ಎರಡೆರಡು ಮೂರು ಬಣ್ಣವನ್ನು, ನೀಲಿ ಬಣ್ಣ ಇರ್ಬೋದು, ಬೇರೆ ಬೇರೆ ಬಣ್ಣವನ್ನು ಮಿಕ್ಸ್ ಮಾಡಿ ಸಹ ಟೂತ್ ಪೇಸ್ಟ್ಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಜೆಲ್ ಅಂತ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಇಂಥದ್ದೇ ಸ್ಪೆಸಿಫಿಕ್ ಬಣ್ಣ ಅಂತ ಬೇಕು ಅಂತಿಲ್ಲ. ಬಿಳಿ ಕಲರ್ ಟೂತ್ಪೇಸ್ಟ್ ಯಾವತ್ತೂ ಹಲ್ಲಿನ ಆರೋಗ್ಯಕ್ಕೆ ಉತ್ತಮ. ಟೂತ್ಪೇಸ್ಟ್ ಆಯ್ಕೆ ಮಾಡುವಾಗ ಯಾವುದೇ ಕಂಪನಿ, ಇಂಥದೇ ಕಂಪನಿ, ಕಾಲ್ಗೇಟ್ ಅಥವಾ ಪೆಪ್ಸೋಡೆಂಟ್ ಅಥವಾ ಕ್ಲೋಸಪ್ ಅಥವಾ ರಾಮದೇವ್ದು ಯಾವುದೋ ಇದೆಯಲ್ಲ, ಪತಂಜಲಿ, ದಂತಕಾಂತಿ, ಯಾವುದೇ ಕಂಪನಿಯ ಟೂತ್ಪೇಸ್ಟ್ಗಳನ್ನು ನೀವು ಬಳಸಿ, ಆದರೆ ಬಿಳಿ ಕಲರ್ನ ಟೂತ್ಪೇಸ್ಟ್ಗಳನ್ನು ಬಳಸಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಂಬರ್ 1. ಮತ್ತು ಟೂತ್ಪೇಸ್ಟಿನ ಹೆಚ್ಚಿನ ಎಲ್ಲ ಟೂತ್ಪೇಸ್ಟ್ಗಳ ಕಂಪೋಸಿಷನ್ ಒಂದೇ ಇರ್ತದೆ ಹೆಚ್ಚಾಗಿ. ಅದರಲ್ಲಿ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ಇದೆ. ಅಬ್ರೇಸಿವ್ಸ್ ಅಂತೇಳಿ, ಅಬ್ರೇಸಿವ್ಸ್ ಅಂದರೆ ಹಲ್ಲನ್ನು ಶುಚಿಗೊಳಿಸಲಿಕ್ಕೆ ಇರುವಂಥ ಒಂದು ಕಣಗಳು ಅದರಲ್ಲಿರುತ್ತೆ. ಮತ್ತು ನೊರೆ, ಲಾರಲ್ ಸಲ್ಫೇಟ್ ಅಂತೇಳಿ, ಅದು ಹಲ್ಲುಜ್ಜುವಾಗ ನೊರೆ ಬಂದರೆ ಹಲ್ಲು ಶುಚಿಯಾಗೋ ಸಾಧ್ಯತೆ ಜಾಸ್ತಿ ಇದೆ. ಇದರ ಬಗ್ಗೆಯೂ ಸಹ ಭಾಳಷ್ಟು ಕಾಂಟ್ರವರ್ಸಿಗಳು ಈಗೀಗ ಟೂತ್ಪೇಸ್ಟ್ಗಳ ಮಾರುಕಟ್ಟೆ ಹಿಂದೆ ಕಂಪೆನಿಗಳು ಬೇರೆ ಬೇರೆ ರೀತಿಯ ರಾಸಾಯನಿಕಗಳಿದೆ, ಕೆಲವೊಂದು ಕಡೆ ಅದನ್ನು ಹಲ್ಲುಜ್ಜಿದ್ರೆ ಹಲ್ಲು ಹಾಳಾಗ್ತದೆ ಅಂತ ರೀತಿಯ ಇದೆಲ್ಲ ಇದೆ. ಬಟ್ ಯಾವುದೇ ಲಾಂಗ್ ಟರ್ಮ್ ಸ್ಟಡಿ ಇಲ್ಲದೆ ಅದು ಬಳಸೋದ್ರಿಂದ ದೇಹಕ್ಕೆ ವಿಷಕಾರಕ, ಕ್ಯಾನ್ಸರ್ ಕಾರಕ ಅಂತ ಹೇಳೋ ಮಾತನ್ನು ನಾವು ಒಪ್ಪುವುದಿಲ್ಲ. ಅದರ ಬಗ್ಗೆ ಸಂಶೋಧನೆಗಳು ನಡಿಬೇಕು. ಅದರ ಮುಖಾಂತರ ಈ ರೀತಿ ತೊಂದರೆ ಇದೆ ಅಂತ ಸಾಬೀತಾದರೆ ಮಾತ್ರ ಒಪ್ಪಿಕೊಳ್ಳುವಂಥದ್ದು. ಬಿಳಿ ಕಲರ್ ಟೂತ್ಪೇಸ್ಟ್ಗಳನ್ನು ಉಪಯೋಗಿಸಿ. ನಂಬರ್ 1. ಇಂಥದೇ ಕಂಪನಿಗಳ ಟೂತ್ಪೇಸ್ಟ್, ಕಾಲ್ಗೇಟ್ ಅಂದರೆ ಟೂತ್ಪೇಸ್ಟ್ ಅಂದರೆ ಕಾಲ್ಗೇಟ್ ಅಂತ ಹೇಳಿ ಅಷ್ಟು ಸಿನಾನಿಮಸ್ ಆಗಿ ಬೆಳೆದು ಬಂದಿದೆ. ಅದೊಂದು ಬ್ರ್ಯಾಂಡ್ ಆಗಿದೆ. ಕಬಾಟ್ ಅಂತ ಹೇಳಿದ ಕೂಡಲೇ ಗಾಡ್ರೇಜ್ ಅಂತ ಹೇಳ್ತೇವೆ ನಾವು. ಅದು ಯಾವುದೇ ಆಗಿರ್ಬೋದು. ಜೆರಾಕ್ಸ್ ಅಂತ ಹೇಳಿದರೆ ಜೆರಾಕ್ಸ್ ಕಂಪನಿ ಆ್ಯಕ್ಚುಲಿ ಅದು ಅದೇ ರೀತಿ ಆಗಿ ಬಂದಿದೆ. ಟೂತ್ಪೇಸ್ಟ್ ಅಂದರೆ ಕಾಲ್ಗೇಟ್, ನೀವು ಯಾವ ಕಾಲ್ಗೇಟ್ ಯೂಸ್ ಮಾಡೋದು ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆದಿದೆ. ಕಾಲ್ಗೇಟ್ ತುಂಬ ಟ್ರಸ್ಟೆಡ್ ಟೂತ್ಪೇಸ್ಟ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದರಲ್ಲಿ ಸಹ ಈಗ ಬೇರೆ ಬೇರೆ ರೀತಿಯ ಟೂತ್ಪೇಸ್ಟ್ಗಳಿದೆ. ಕಾಲ್ಗೇಟ್ನಲ್ಲೂ ಸಹ ಕಾಲ್ಗೇಟ್ ಸೆನ್ಸಿಟಿವ್ ಅಂತಿದೆ. ಅತಿ ಸಂವೇದನೆ, ಕೆಲವರಿಗೆ ತಣ್ಣೀರು ಬಿಸಿನೀರು ಕುಡಿದಾಗ ಹಲ್ಲಿನ ಎನಾಮಲ್ ಕರಗಿ ಹೋದಾಗ, ಹಲ್ಲಿನ ಮೇಲ್ಪದರ ಕರಗಿ ಹೋದಾಗ ಹಲ್ಲಿನಲ್ಲಿ ಅತಿ ಸಂವೇದನೆ, ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ ಅಂತ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಬೇರೆಯೇ ಟೂತ್ಪೇಸ್ಟ್ ಇದೆ. ಈ ಟೂತ್ಪೇಸ್ಟ್ಗಳನ್ನು ಓವರ್ ದ ಕೌಂಟರ್ ಟೂತ್ಪೇಸ್ಟ್ ಅಲ್ಲ. ನಾವು ಮೆಡಿಕಲ್ ಶಾಪಲ್ಲಿ ಹೋಗಿ ನಮಗೆ ಇಂಥ ಟೂತ್ಪೇಸ್ಟ್ ಕೊಡಿ ಅಂತ ಹೇಳಿದರೆ ನಾವು ಸಿಗೋದಿಲ್ಲ. ಆದರೆ ರೆಗ್ಯುಲರ್ ಟೂತ್ಪೇಸ್ಟ್ಗಳು ಓವರ್ ದ ಕೌಂಟರ್, ಅದು ನಾವು ಟೂತ್ಪೇಸ್ಟ್ ಕೊಡಿ ಅಂದರೆ ಯಾವ ಕಂಪನಿದು ಅಂತ ಹೇಳಿ ತಗೊಳ್ಳುವಂಥದ್ದು. ಈ ಮೆಡಿಕೇಟೆಡ್ ಟೂತ್ಪೇಸ್ಟ್ಗಳನ್ನು ಯಾವತ್ತೂ ವೈದ್ಯರ ಸಲಹೆ ಇಲ್ಲದೆ ಉಪಯೋಗಿಸಲೇಬಾರದು. ನಂಬರ್ 1. ಅದರಲ್ಲಿ ಕಾಲ್ಗೇಟ್ನಲ್ಲಿ ಕಾಲ್ಗೇಟ್ ಸೆನ್ಸಿಟಿವ್ ಅಂತಿದೆ, ಕಾಲ್ಗೇಟ್ ಫಾರ್ ಸ್ಟ್ರಾಂಗ್ ಟೀತ್ ಅಂತಿದೆ, ಅದು ವೈಟ್ ಕಲರ್ ಟೂತ್ಪೇಸ್ಟ್. ಮತ್ತು ಬೇರೆ ಬೇರೆ ರೀತಿ, ಈಗ ತಾವು ಹೇಳಿದ್ರಿ ಲವಂಗ ಇದೆಯಾ, ಉಪ್ಪು ಇದೆಯಾ, ಖಾರ ಇದೆಯಾ, ಬೆಳ್ಳುಳ್ಳಿ ಇದೆಯಾ, ನೀರುಳ್ಳಿ ಇದೆಯಾ ಅಂತೇಳಿ, ಇದೆಲ್ಲ ಅದು ಒಂದು ಪ್ರಮೋಷನಲ್ ಟ್ಯಾಕ್ಟಿಕ್ಸ್ ಅವ್ರದ್ದು, ಕಂಪನಿಯವ್ರದ್ದು. ನಮ್ಮ ಟೂತ್ಪೇಸ್ಟ್ನಲ್ಲಿ ಇದು ಇದೆ, ಅದು ಒಳ್ಳೆಯದು ಅಂತೇಳಿ ಅದು ನಮ್ಮ ಗ್ರಾಹಕರನ್ನು ಸೆಳೆಯಲಿಕ್ಕೆ ಮಾಡುವಂತಹ ಒಂದು ಕಂಪನಿಗಳು ಮಾಡುವಂಥ ಒಂದು ಅವ್ರದ್ದು ವ್ಯವಹಾರದ ಜಾಣ್ಮೆ. ನಮ್ಮ ಕಂಪನಿಯದಲ್ಲಿ ಇದು ಇದೆ, ಇದು ಒಳ್ಳೆಯದು ಅಂಥೇಳಿ ಬಿಂಬಿಸುವಂಥ ಪ್ರಯತ್ನ. ನಮ್ಮ ಗ್ರಾಹಕರು, ರೋಗಿಗಳು ಇದರಿಂದ ಮಾರು ಹೋಗದೆ ಅಂಥದೇ ಟೂತ್ಪೇಸ್ಟ್ಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ. ಬಿಳಿ ಕಲರ್ನ ಟೂತ್ಪೇಸ್ಟ್ಗಳನ್ನು ಯಾವುದೇ ಕಂಪನಿದನ್ನು ನೊರೆ ಬರುವಂತಹ ಟೂತ್ಪೇಸ್ಟ್ಗಳನ್ನು ಬಳಸಿ. ಓವರ್ ದ ಕೌಂಟರ್ ಕಾಲ್ಗೇಟ್ ಅಥವಾ ಪೆಪ್ಸೋಡೆಂಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ರಾಮದೇವ್ ಅವರದ್ದು ಪತಂಜಲಿ ಇರ್ಬೋದು, ಹಲವಾರು ಪೆಪ್ಸೋಡೆಂಟ್ ಇದೆ. ಎಲ್ಲ ಕಂಪನಿಗಳ ಟೂತ್ಪೇಸ್ಟ್ಗಳ ಬೇಸಿಕ್ ಇಂಗ್ರೀಡಿಯೆಂಟ್ ಸೇಮೇ ಇರುತ್ತೆ, ಒಂದೇ ಇರ್ತದೆ. ಅದರಲ್ಲಿ ನೊರೆ ಬರುವಂಥದ್ದು, ಅದನ್ನು ಮಾತ್ರ ಬಳಸ್ಬೋದು. ಯಾವುದೇ ಟೂತ್ಪೇಸ್ಟ್ಗಳನ್ನು ಟೂತ್ಪೇಸ್ಟಿನ ಬಳಕೆಯಿಂದ ನಿಮ್ಮ ಹಲ್ಲಿನ ವಿಶೇಷವಾದಂಥ, ನಾವು ಹೇಗೆ ಬ್ರಷ್ ಮಾಡ್ತೀವಿ, ಎಷ್ಟು ಬಾರಿ ಬ್ರಷ್ ಮಾಡ್ತೀವಿ ಎಂಬುದರ ಮೇಲೆ ಹಲ್ಲಿನ ಸ್ವಚ್ಛತೆ ನಿರ್ಧರಿತವಾಗಿರ್ತದೆ ಹೊರತು ನಾವು ಬಳಸುವ ಟೂತ್ಪೇಸ್ಟಿಗೆ ನಮ್ಮ ಹಲ್ಲಿನ ಸ್ವಚ್ಛತೆಗೂ ಯಾವುದೇ ಸಂಬಂಧ ಇಲ್ಲ. ಸೊ ಯಾವುದೇ ಟೂತ್ಪೇಸ್ಟ್ಗಳನ್ನು
ತಾವು ಬಳಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ಮೆಡಿಕೇಟೆಡ್ ಟೂತ್ಪೇಸ್ಟ್ಗಳು ಏನು ಹೇಳ್ತೇವೆ, ಡಿಸೆನ್ಸಿಟೈಸಿಂಗ್ ಪೇಸ್ಟ್, ಅದನ್ನು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳುವಂಥದ್ದು. ವೈದ್ಯರ ಸಲಹೆ ಇಲ್ಲದೆ ಅಂತಹ ಟೂತ್ಪೇಸ್ಟ್ಗಳನ್ನು ದಯವಿಟ್ಟು ಬಳಸಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ, ವಾರದ ಒಂದು ಮಾಹಿತಿ ಕಾರ್ಯಕ್ರಮ. ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಈ ವಾರ ದಂತ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ದಂತ ಆರೋಗ್ಯ ಅಂದರೆ ಏನು, ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು, ಯಾವ ರೀತಿಯ ಪೇಸ್ಟ್ಗಳನ್ನು ಉಪಯೋಗಿಸಬೇಕು, ಯಾಕೆ ಪೇಸ್ಟ್ ಉಪಯೋಗಿಸಬೇಕು ಎನ್ನೋ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್. ಈಗ ಬೆಳಗ್ಗೆ ಎದ್ದ ಕೂಡಲೇ ಹಲ್ಲನ್ನು ಸ್ವಚ್ಛ ಮಾಡಬೇಕು, ಅದಕ್ಕೆ ಪೇಸ್ಟ್ಗಳು ಬಂದಿದೆ. ಹಿಂದಿನ ಕಾಲದ ಪದ್ಧತಿ ಇತ್ತು, ಈಗ ಬೇರೆ ಬೇರೆ ಪದ್ಧತಿ. ಈಗ ಪೇಸ್ಟಿನ ಒಟ್ಟಿಗೆ ಬ್ರಷ್ಗಳು ಕೂಡ ವೈವಿಧ್ಯಮಯವಾಗಿ ನಮೂನೆಯ ಬ್ರಷ್ಗಳಿವೆ. ಮಕ್ಕಳಿಗೊಂದು, ದೊಡ್ಡವರಿಗೊಂದು, ಹೀಗೆ ಬೇರೆ ಬೇರೆ ರೀತಿಯ ಬ್ರಷ್ಗಳು. ಯಾವ ಬ್ರಷ್ಗಳು ಉತ್ತಮ ನಮಗೆ? ನೋಡಿ, ಬ್ರಷ್ಗಳಲ್ಲಿ ಹಲವಾರು ನಮೂನೆಯ ಬ್ರಷ್ಗಳಿದೆ. ಬೇಸಿಕಲಿ ಟೂತ್ ಬ್ರಷನ್ನು ನಾವು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೇವೆ: ಸಾಫ್ಟು, ಮೀಡಿಯಮ್, ಹಾರ್ಡ್ ಅಂತೇಳಿ. ಹಾರ್ಡ್ ಇರುವಂತಹ ಟೂತ್ಪೇಸ್ಟ್ಗಳು, ಅದರ ಬ್ರಿಸಲ್ಸ್ಗಳು ತುಂಬ ಗಡುಸಾಗಿದ್ದರೆ ಹಲ್ಲು ಡ್ಯಾಮೇಜ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಯಾವುದೇ ಕಾರಣಕ್ಕೂ ಗಡುಸಾದ ಟೂತ್ ಬ್ರಷ್ಗಳನ್ನು ಬಳಸೋದು ಬೇಡ. ಮೀಡಿಯಮ್ ಟೂತ್ ಬ್ರಷ್ಗಳನ್ನೇ ಬಳಸಿ. ಕೆಲವರಿಗೆ ಹಲ್ಲುಗಳು ಮತ್ತು ಒಸಡುಗಳು ತುಂಬ ಸೆನ್ಸಿಟಿವ್ ಇರುತ್ತೆ, ಅಂಥವರಿಗೆ ಸಾಫ್ಟ್ ಬ್ರಷ್ಗಳು ಸಿಗುತ್ತದೆ. ಅಲ್ಟ್ರಾ ಸಾಫ್ಟ್ ಟೂತ್ ಬ್ರಷ್ಗಳು ಇದೆ, ಅಲ್ಟ್ರಾ ಸಾಫ್ಟ್ ಸೆನ್ಸಿಟಿವ್ ಟೂತ್ ಬ್ರಷ್ಗಳು ಅಂತಹ ಇದೆ, ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದರ ಟೂತ್ ಬ್ರಷ್ಷಿನ ಬದಿಯಲ್ಲಿ ಬರೆದಿರ್ತಾರೆ ಸಾಫ್ಟು, ಮೀಡಿಯಮ್, ಹಾರ್ಡ್ ಅಂತೇಳಿ. ಸೊ ದಯವಿಟ್ಟು ಅದನ್ನು ನೋಡಿ ಈ ಟೂತ್ ಬ್ರಷ್ಗಳನ್ನು ಮತ್ತು ಟೂತ್ ಪೇಸ್ಟ್ಗಳನ್ನು ಖರೀದಿಸ್ತಕ್ಕಂಥದ್ದು. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಟೂತ್ ಬ್ರಷ್ಷಿನ ಜೊತೆಗೆ 2 ಟೂತ್ ಪೇಸ್ಟಿನ ಜೊತೆಗೆ 2 ಬ್ರಷ್ ಫ್ರೀ, ಮತ್ತು ಯಾವುದೋ ಒಂದು ಸೋಪ್ ತಗೊಂಡ್ರೆ ಒಂದು ಟೂತ್ ಪೇಸ್ಟ್ ಫ್ರೀ, ಯಾವುದೋ ಒಂದು ಇನ್ನೊಂದು ಸಾಮಾನು ತಗೊಂಡ್ರೆ ಒಂದು ಟೂತ್ ಬ್ರಷ್ ಫ್ರೀ. ಹೀಗೆ ಉಚಿತವಾಗಿ ಸಿಕ್ಕಿದ್ದನ್ನು ಬಳಸಿಯೇ ನಮ್ಮ ಹಲ್ಲುಗಳ ಆರೋಗ್ಯ ಹಾಳಾಗುವಂಥದ್ದು. ನಾವು ತೆಗೆದುಕೊಳ್ಳುವಂತಹ ಯೂಸ್ ಮಾಡುವಂತಹ ಟೂತ್ ಪೇಸ್ಟ್, ಟೂತ್ ಬ್ರಷ್ಗಳು ಉಚಿತವಾಗಿ ಸಿಕ್ಕಿದೆ, ಮನೆಯಲ್ಲೆಲ್ಲೋ ಇದೆ ಅಂತೇಳಿ ದಯವಿಟ್ಟು ಯೂಸ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಪದೇ ಪದೇ ಒಮ್ಮೆ ಕ್ಲೋಸಪ್ಪು, ಒಮ್ಮೆ ಕೋಲ್ಗೇಟು, ಇನ್ನೊಮ್ಮೆ ಮತ್ತೆ ಯಾವುದೋ ಟೂತ್ ಪೇಸ್ಟ್ ಉಚಿತವಾಗಿ ಸಿಕ್ಕಿದ್ದನ್ನೆಲ್ಲ ಹಲ್ಲು ಉಜ್ಜಲಿಕ್ಕೆ ಉಪಯೋಗಿಸಬೇಡಿ. ಪದೇ ಪದೇ ಟೂತ್ ಬ್ರಷ್ಗಳನ್ನು, ಟೂತ್ ಪೇಸ್ಟ್ಗಳನ್ನು ಬದಲಾವಣೆ ಮಾಡಬಾರ್ದು. ಮಾಡಿದರೆ ಬಾಯಿನಲ್ಲಿ ಹುಣ್ಣಾಗೋ ಸಾಧ್ಯತೆ ಇದೆ, ಬಾಯಿನಲ್ಲಿ ಅಲರ್ಜಿ ಆಗೋ ಸಾಧ್ಯತೆ ಇದೆ. ಟೂತ್ ಬ್ರಷ್ಗಳಲ್ಲಿ ಆದಷ್ಟು ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಟೂತ್ ಬ್ರಷ್ಗಳನ್ನೇ ಉಪಯೋಗಿಸ್ತಕ್ಕದ್ದು. ಇನ್ನು ಅದರಲ್ಲಿ ಆ್ಯಂಗ್ಯುಲೇಟೆಡ್ ಬ್ರಷ್ ಅಂತಿದೆ, ಸ್ಟ್ರೈಟ್ ಟೂತ್ ಬ್ರಷ್ ಅಂತ ಇದೆ. ಹಿಂದ್ಗಡೆ 3ನೇ ದವಡೆ ಹಲ್ಲು ಅದು ತುಂಬ ಹಿಂಭಾಗದಲ್ಲಿರುತ್ತೆ, ಅದಕ್ಕೆ ನಮ್ಮ ರೆಗ್ಯುಲರ್ ಸ್ಟ್ರೈಟ್ ಟೂತ್ ಬ್ರಷ್ಗಳಿಂದ ಅಲ್ಲಿವರೆಗೆ ಹಲ್ಲು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಒಂದು 15 ಡಿಗ್ರಿ ಆ್ಯಂಗ್ಯುಲೇಷನ್ ಇರುವಂತಹ ಟೂತ್ ಬ್ರಷ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸ್ವಲ್ಪ ಆ್ಯಂಗ್ಯುಲೇಟೆಡ್ ಇರುವಂತಹ 15 ಡಿಗ್ರಿ ಆ್ಯಂಗ್ಯುಲೇಷನ್ ಇರುವಂತಹ ಟೂತ್ ಬ್ರಷ್ಗಳನ್ನು ಬಳಸಿದರೆ ಹಿಂಭಾಗದ ಹಲ್ಲನ ಹಿಂಬದಿಯ ಭಾಗವನ್ನು ಸಹ ಸರಿಯಾಗಿ ಶುಚಿ ಮಾಡಲಿಕ್ಕೆ ಆಗ್ತದೆ. ಸೊ ಆದಷ್ಟು ವಯಸ್ಕರಲ್ಲಿ ಆ್ಯಂಗ್ಯುಲೇಟೆಡ್ ಟೂತ್ ಬ್ರಷ್ಗಳನ್ನು ತೆಗೆದುಕೊಳ್ಳತಕ್ಕದ್ದು, ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಟೂತ್ ಬ್ರಷ್ಗಳನ್ನು ಬಳಸತಕ್ಕದ್ದು. ಇನ್ನು ಮಕ್ಕಳಿಗೆ ಬೇರೆಯೇ ಟೂತ್ ಬ್ರಷ್ ಇದೆ, ಬೇಬಿ ಬ್ರಷ್ ಅಂತ ಇದೆ, ತುಂಬ ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗೆ ಹಲ್ಲು ಬರುವ ಸಮಯದಲ್ಲಿ ಹಲ್ಲು ಒಸಡಿನ ಮೇಲೆ ಕೆರೆತ ಉಂಟಾಗ್ತದೆ, ಸಣ್ಣ ವಾಂತಿ, ಬೇದಿ, ಜ್ವರ ಬರುವ ಸಾಧ್ಯತೆಗಳಿದೆ. ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ತಾರೆ ಮಕ್ಕಳು. ಅಂತಹ ಸಂದರ್ಭಗಳಲ್ಲಿ ಈ ಸಾಫ್ಟ್ ಬೇಬಿ ಬ್ರಷ್ ಅಂತಿದೆ, ಆ ಸಾಫ್ಟ್ ಇರುವಂಥ ಬೇಬಿ ಬ್ರಷ್ಗಳನ್ನು ಕೊಟ್ಟರೆ ಚೆನ್ನಾಗಿ ಕ್ಲೀನ್ ಮಾಡಿ ಮಕ್ಕಳು ಬಾಯಿಗೆ ಹಾಕಿ ಒಸಡಿನಲ್ಲಿ ಕಚ್ತಾ ಇರ್ತಾರೆ. ಅವರಿಗೆ ಇರಿಟೇಷನ್ಗೆ, ಆ ಕೆರೆತಕ್ಕೆ ಇದು ಸಮಾಧಾನ ನೀಡ್ತದೆ. ಸೊ ಬೇಬಿ ಬ್ರಷ್ ಬೇರೆ ಇದೆ, ಜೂನಿಯರ್ ಬ್ರಷ್ ಅಂತಿದೆ, 2 ರಿಂದ 4 ವರ್ಷಗಳಿಗೆ ಮಕ್ಕಳಿಗೆ ಜೂನಿಯರ್ ಬ್ರಷ್ ಅಂತೇಳಿ. ಮತ್ತು ಕಿಡ್ಸ್ ಬ್ರಷ್ ಅಂತಿದೆ. ಮಕ್ಕಳನ್ನು ಈ ಹಲ್ಲುಜ್ಜುವ ಪ್ರಕ್ರಿಯೆಯನ್ನು ಹೆಚ್ಚು ಮನೋರಂಜನೆ ಬರುವ ರೀತಿಯಲ್ಲಿ ಮಾಡಲಿಕ್ಕೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಟೂತ್ ಬ್ರಷ್ಗಳ ಕಲರ್ನ ಟೂತ್ ಬ್ರಷ್ಗಳು ಬರ್ತದೆ. ಪಿಂಕ್ ಇರ್ಬೋದು, ಸಾಮಾನ್ಯವಾಗಿ ಹುಡುಗಿಯರು ಪಿಂಕ್ ಟೂತ್ ಬ್ರಷ್ಗಳನ್ನು ಬಳಸ್ತಾರೆ. ಹುಡುಗರಿಗಾದರೆ ಡಾರ್ಕ್ ಕಲರ್, ರೆಡ್ ಇರ್ಬೋದು, ಯೆಲ್ಲೋ ಇರ್ಬೋದು. ಬೇರೆ ಬೇರೆ ರೀತಿಯ ಟೂತ್ ಬ್ರಷ್ಗಳನ್ನು ಬೇರೆ ಬೇರೆ ಬಣ್ಣದಲ್ಲಿ ಮಾಡಿ ಮಕ್ಕಳನ್ನು ಹಲ್ಲುಜ್ಜುವ ಪ್ರಕ್ರಿಯೆಯನ್ನು ಶಿಕ್ಷೆ ಅಲ್ಲದೆ ಅದೊಂದು ರೀತಿಯ ಆಟದ ರೀತಿಯಲ್ಲಿ ಮೋಟಿವೇಟ್ ಮಾಡಲಿಕ್ಕೆ ಆ ರೀತಿಯ ಟೂತ್ ಬ್ರಷ್ಗಳನ್ನು ಕಿಡ್ಸ್ 10 ವರ್ಷದವರೆಗೆ ಈ ರೀತಿಯ ಟೂತ್ ಬ್ರಷ್ಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಸಹ ಸಾಫ್ಟ್ ಟೂತ್ ಬ್ರಷ್ಗಳನ್ನೇ ತೆಗೆದುಕೊಳ್ಬೇಕು. ಇನ್ನು ಅಡಲ್ಟಿಗೆ ಬಂದಾಗ, ಅಡಲ್ಟ್ನಲ್ಲಿ ಸಾಮಾನ್ಯವಾಗಿ ಆ್ಯಂಗ್ಯುಲೇಟೆಡ್, ನಾನ್ ಆ್ಯಂಗ್ಯುಲೇಟೆಡ್, ಹಾರ್ಡ್, ಸಾಫ್ಟ್, ಮೀಡಿಯಮ್. ಹೆಚ್ಚಾಗಿ ಅಲ್ಟ್ರಾ ಸಾಫ್ಟ್ ಅಥವಾ ಸಾಫ್ಟ್ ಆ್ಯಂಗ್ಯುಲೇಟೆಡ್ ಟೂತ್ ಬ್ರಷ್ಗಳನ್ನು ಬಳಸಿದರೆ ಖಂಡಿತವಾಗಿ ಸಹ ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಇನ್ನು ಇಂಥದೇ ಕಂಪೆನಿ, ಅದರಲ್ಲಿ ಬೇರೆ ಬೇರೆ ಕಂಪೆನಿಗಳಿದೆ. ಕಾಲ್ಗೇಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ಅಜಯ್ ಅಂತ ಇದೆ, ಅಜಯ್ ಟೂತ್ ಬ್ರಷ್ ಅಂತ ಇದೆ. ಈ ಟೂತ್ ಬ್ರಷ್ಗಳು ಹೆಚ್ಚಾಗಿ ಹಾರ್ಡ್ ಟೂತ್ ಬ್ರಷ್ಗಳೇ ಬರುವಂಥದ್ದು. ನಮ್ಮಲ್ಲಿ ಕೆಲವರು ಇರ್ತಾರೆ, ಈ ಟೂತ್ ಬ್ರಷ್ಗಳನ್ನು ಒಬ್ಬರು ಬಂದು ಹೇಳಿದರು ಮೊನ್ನೆ, ಡಾಕ್ಟರ್ ನಾನು 1 ವರ್ಷದಿಂದ ಒಂದೇ ಅಜಯ್ ಬ್ರಷನ್ನೇ ಯೂಸ್ ಮಾಡೋದು, ಈ ಬ್ರಷ್ ಇನ್ನೂ ಹಾಳಾಗಲಿಲ್ಲ ಅಂತೇಳಿ. ನೋಡಿದರೆ ಅವನ ಹಲ್ಲು ಪೂರ್ತಿ ಹಾಳಾಗಿ ಹೋಗಿದೆ. ಅಂದರೆ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾನೆ, 1 ವರ್ಷ ಒಂದೇ ಬ್ರಷ್ ಯೂಸ್ ಮಾಡಿ
ಬ್ರಷ್ ಏನಾಗಲಿಲ್ಲ, ಯಾಕೆಂದರೆ ಹಾರ್ಡ್ ಅಜಯ್ ಬ್ರಷ್ನಲ್ಲಿ ಅದನ್ನು ಬಾತ್ರೂಮನ್ನು ಕ್ಲೀನ್ ಮಾಡುವಂಥ ಬ್ರಷ್, ಅದು ಹಲ್ಲುಜ್ಜಲಿಕ್ಕಿರುವಂಥ ಬ್ರಷ್ ಅಲ್ಲ. ಅಜಯ್ ಕಂಪನಿ ಅಂತ ನಾನು ಹೇಳೋದಲ್ಲ. ಹಾರ್ಡ್ ಬ್ರಷ್ಗಳನ್ನು ದಯವಿಟ್ಟು ಉಪಯೋಗಿಸಬೇಡಿ. ನಿಮ್ಮ ಬ್ರಷ್ ಹಾಳಾಗದಿದ್ದರೆ ನಿಮ್ಮ ಹಲ್ಲು ಹಾಳಾಗಿದೆ ಅಂತ ಲೆಕ್ಕ. ಯಾವಾಗ ಒಂದು ಟೂತ್ ಬ್ರಷಿನ ಲೈಫ್ ಟೈಮ್ 2 ತಿಂಗಳು ಮಾತ್ರ, ಮ್ಯಾಕ್ಸಿಮಮ್ 3 ಮಂತ್ಸ್, ಅದಕ್ಕಿಂತ ಜಾಸ್ತಿ ನಾವು ಒಂದು ಟೂತ್ ಬ್ರಷನ್ನು ಬಳಸಲೇಬಾರದು. ಇದು ಏನಾಗಿದೆ ನಮ್ಮಲ್ಲಿ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಟೂತ್ ಬ್ರಷ್ಗಳನ್ನು ವರ್ಷಾನುಗಟ್ಟಲೆ ಯೂಸ್ ಮಾಡ್ತೇವೆ, ಅದನ್ನು ಬಿಸಾಕೋದಿಲ್ಲ. ಒಮ್ಮೆ ಹಲ್ಲುಜ್ಜಿ ಆದ ನಂತರ ಮತ್ತೆ ನಾವು ಪಾತ್ರೆ ತೊಳಿಲಿಕ್ಕೆ, ಬಾಟ್ಲ್ ಕ್ಲೀನ್ ಮಾಡಲಿಕ್ಕೆ ಲೈಫ್ ಲಾಂಗ್ ಒಂದು ಬ್ರಷನ್ನು ಯೂಸ್ ಮಾಡ್ತೇವೆ. ಬಂಗಾರ ತೊಳಿಲಿಕ್ಕೆ, ದೇವರ ಮೂರ್ತಿನ ವಿಗ್ರಹಗಳನ್ನು ತೊಳಿಲಿಕ್ಕೆ ಎಲ್ಲದಕ್ಕೂ ನಮ್ಮ ಟೂತ್ ಬ್ರಷ್ಗಳನ್ನು ಉಪಯೋಗಿಸ್ತೇವೆ. ಹಲ್ಲು ವಜ್ರಕ್ಕಿಂತ ಅಮೂಲ್ಯವಾದಂಥ ವಸ್ತು. ಕೇವಲ 2 ತಿಂಗಳುಗಳು ಮಾತ್ರ ನೀವು ಟೂತ್ ಬ್ರಷನ್ನು ಉಪಯೋಗಿಸಬೇಕು. 2 ತಿಂಗಳ ನಂತರವೂ ಸಹ ನಿಮ್ಮ ಬ್ರಷ್ ಹಾಳಾಗಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಹಲ್ಲು ಹಾಳಾಗಿದೆ ಅಂತ ಲೆಕ್ಕ. ಸೊ ಸಾಫ್ಟ್ ಬ್ರಷ್ಗಳಿಗಿಂತ ನಿಧಾನವಾಗಿ ಚೆನ್ನಾಗಿ 2 ತಿಂಗಳ ಕಾಲ ಒಂದೇ ಬ್ರಷ್ಗಳನ್ನು ಬಳಸಿ 2 ತಿಂಗಳಾದ ನಂತರ ಬ್ರಷ್ ಬದಲಾವಣೆ ಮಾಡಿ ನಿಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಯಾವುದೇ ಕಂಪನಿ ಅಂತ ನಾನು ಹೇಳೋದಿಲ್ಲ. ಕಾಲ್ಗೇಟ್ ಇರ್ಬೋದು, ಕ್ಲೋಸಪ್ ಇರ್ಬೋದು, ರಾಮದೇವ್ ಕಂಪನಿ, ಪತಂಜಲಿ ಕಂಪನಿ ಇರ್ಬೋದು, ಅಥವಾ ಇನ್ಯಾವುದೇ ಕಂಪನಿ, ಮಾರುಕಟ್ಟೆಯಲ್ಲಿ ಸುಮಾರು ಒಂದು 150 ನಮೂನೆಯ ಟೂತ್ ಬ್ರಷ್ಗಳು, ಟೂತ್ ಪೇಸ್ಟ್ಗಳು ಇದೆ. ಬೇರೆ ಬೇರೆ ರೀತಿಯ ಟೂತ್ ಬ್ರಷ್ಗಳು, ಟೂತ್ ಪೇಸ್ಟ್ಗಳಿದೆ. ಅದನ್ನು ತಾವು ನಾನು ಹೇಳಿದ ಹಾಗೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸಾಫ್ಟ್ ಆಗಿರುವಂತಹ ಆ್ಯಂಗ್ಯುಲೇಟೆಡ್ ಬ್ರಷ್ಗಳನ್ನು ಬಳಸಿದರೆ ಖಂಡಿತವಾಗಿಯೂ ಸಹ ನಿಮ್ಮ ಹಾಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಹಲ್ಲಿನ ಆರೋಗ್ಯ ನಾವು ಉಪಯೋಗಿಸುವಂತಹ ಟೂತ್ ಪೇಸ್ಟು, ಟೂತ್ ಬ್ರಷ್ನಲ್ಲೆಲ್ಲ ನಾವು ಉಪಯೋಗಿಸುವ ರೀತಿಯಲ್ಲಿದೆ. ಆ ಉಪಯೋಗಿಸುವ ರೀತಿಯಲ್ಲಿ ನಮ್ಮ ಹಲ್ಲನ್ನು ಕಾಪಾಡಿಕೊಳ್ಬಹುದು. ಉಪಯೋಗಿಸೋದು ಅಂತ ಹೇಳುವಾಗ ಕೆಲವರು ಹಲ್ಲು ಉಜ್ಜುವುದನ್ನು ಒಂದು ಶಿಕ್ಷೆ ಥರ ಮಾಡ್ತಾರೆ. ಮತ್ತು ಹಲ್ಲು ಉಜ್ಜೋದನ್ನು ನಾನು ನೋಡಿದ್ದೇನೆ. ಕೆಲವೊಮ್ಮೆ ಬ್ರಷ್ಷಿಗೆ ಪೇಸ್ಟ್ ಹಾಕ್ಕೊಂಡು ಒಂದು ಟೂತ್ ಬ್ರಷ್ಷಿಗೆ ಒಂದಷ್ಟು ಟೂತ್ ಪೇಸ್ಟ್ ಸಾಕು, ಅದರ ಮೇಲ್ಗಡೆ ಫುಲ್ಲು ಪೇಸ್ಟ್ ಹಾಕುವಂಥದ್ದು. ಹಲ್ಲು ಉಜ್ಜೋದು ಅರ್ಧ ಗಂಟೆ ಹಲ್ಲು ಉಜ್ತಾರೆ, ಹಲ್ಲು ಕೂಳಿ ಕ್ಲೀನ್ ಆಗೋಡು ಅಂತೇಳಿ. ಈ ರೀತಿ ಹಲ್ಲು ಉಜ್ಜೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಒಮ್ಮೆ ಹಲ್ಲು ಉಜ್ಜಲಿಕ್ಕೆ ಕನಿಷ್ಠ 2 ರಿಂದ 3 ನಿಮಿಷಗಳ ಅವಧಿ ಅಷ್ಟೇ. ಬಟ್ಟೆಗೆ ಸೋಪ್ ಹಾಕಿ ಕಲ್ಲಿಗೆ ಉಜ್ಜಿದ ಹಾಗೆ ನೀವು ಅರ್ಧ ಗಂಟೆ ಹಲ್ಲು ಉಜ್ಜಿದ್ರೆ ನಿಮ್ಮ ಹಲ್ಲು ಖಂಡಿತವಾಗಿ ಹಾಳಾಗಿ ಹೋಗುತ್ತದೆ. ದಿನಕ್ಕೆ 2 ಬಾರಿ, ಬೆಳಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ, ಯಾವುದೇ ಕಂಪನಿಯ ಟೂತ್ ಪೇಸ್ಟ್ ಇರ್ಬೋದು, ಯಾವುದೇ ಕಂಪನಿಯ ಟೂತ್ ಬ್ರಷ್ ಇರ್ಬೋದು, ಸರಿಯಾದ ಕ್ರಮದಿಂದ 2 ರಿಂದ 3 ನಿಮಿಷಗಳ ಕಾಲ ನೀವು ಹಲ್ಲು ಉಜ್ಜಿದ್ರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಕೆಲವರು ನಾನು ನೋಡ್ತೇನೆ ಬಂದು, ಡಾಕ್ಟ್ರೇ ನಾನು ದಿನಕ್ಕೆ 5 ಸಲ ಹಲ್ಲುಜ್ಜುತ್ತೇನೆ. ನಾನು ಹೇಳಿದೆ ನಿಮಗೆ ಹುಚ್ಚು ಮಾರಾಯ ಅಂತೇಳಿ. ಯಾಕೆಂದರೆ ದಿನಕ್ಕೆ 5 ಬಾರಿ ಹಲ್ಲುಜ್ಜುವವನು ನಿಜವಾಗಿ ಮೂರ್ಖ. ಅಗತ್ಯ ಇಲ್ಲ. ದಿನಕ್ಕೆ 2 ಬಾರಿ ಹಲ್ಲುಜ್ಜಿದರೆ ಸಾಕು. 2 ರಿಂದ 3 ನಿಮಿಷಗಳ ಕಾಲ ಹಲ್ಲುಜ್ಜಬೇಕು. ಸರಿಯಾದ ಕ್ರಮದಿಂದ, ಸರಿಯಾದ ಟೂತ್ ಪೇಸ್ಟ್, ಸರಿಯಾದ ಟೂತ್ ಬ್ರಷ್ನಿಂದ 2 ರಿಂದ 3 ನಿಮಿಷಗಳ ಅವಧಿಯ ಹಲ್ಲುಜ್ಜುವಿಕೆಯಿಂದ ಖಂಡಿತವಾಗಿ ಸಹ ನಮ್ಮ ಹಲ್ಲನ್ನು 100 ವರ್ಷಗಳ ಕಾಲ ನಾವು ಕಾಪಾಡಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಹಲ್ಲುಜ್ಜುವ ಪದ್ಧತಿ, ನಮ್ಮ ಪೇಸ್ಟ್, ನಮ್ಮ ಬ್ರಷ್ನ ಮೇಲಲ್ಲ, ನಾವು ಉಜ್ಜುವ ಪದ್ಧತಿ ಮತ್ತು ಉಜ್ಜುವ ಕ್ರಮದಲ್ಲಿದೆ. ಹೌದು, ಖಂಡಿತ. ನಾವು ಹಲ್ಲು ಅಂತ ಹೇಳುವಾಗ ಹಲ್ಲಿನಲ್ಲಿ ಒಂದು ದಂತ ಬಳ್ಳಿ ಅಂತ ಹೇಳ್ತೇವೆ, ದಂತದಾರ ಅಂತ ಹೇಳ್ತೇವೆ. ಇದು ಏನು? ಇದು ಡೆಂಟಲ್ ಫ್ಲಾಸಿಂಗ್ ಅಂತ ನಾವು ಹೇಳ್ತೇವೆ. ಡೆಂಟಲ್ ಫ್ಲಾಸಿಗೆ ನಾವು ಶುದ್ಧ ಅಚ್ಚ ಕನ್ನಡದಲ್ಲಿ ದಂತದಾರ, ದಂತ ಬಳ್ಳಿ ಅಂತ ಹೇಳಿ. ಇದು ಏನಂತ ಹೇಳಿದರೆ, ನಾವು ತಿನ್ನುವ ಆಹಾರ ಬಾಯಿಯಲ್ಲಿ ತಿನ್ನುವಾಗ ಆಹಾರ ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆ ಆಗ್ತದೆ. ಅದನ್ನು ನುಂಗ್ತೇವೆ. ಕೆಲವೊಮ್ಮೆ ಏನಾಗ್ತದೆ, ಹಲ್ಲಿನ ನಡುವೆ ಸಣ್ಣ ಸಣ್ಣ ಗುಳಿಗಳಿದೆ, ಸಂದುಗಳಿರುತ್ತದೆ. ಹಲ್ಲಿನ ಮೇಲ್ಭಾಗದಲ್ಲಿ ಹಲ್ಲಿನ 2 ಹಲ್ಲುಗಳ ನಡುವೆ ಕಾಂಟ್ಯಾಕ್ಟ್ ಪಾಯಿಂಟ್ ಓಪನ್ ಆಗಿದ್ದರೆ ಅಲ್ಲಿ ಸಹ ಆಹಾರ ಪದಾರ್ಥಗಳು ಸಿಕ್ಕಿ ಹಾಕಿಕೊಂಡಿರ್ತವೆ. ಅದು ನಮ್ಮ ರೆಗ್ಯುಲರ್ ಬ್ರಷಿಂಗ್ನಿಂದ ಹೋಗುವುದಿಲ್ಲ. ಆವಾಗ ಏನಾಗ್ತದೆ, ಹಲ್ಲಿನ ನಡುವೆ ಸಿಕ್ಕಿ ಹಾಕಿಕೊಂಡಂಥ ಈ ಸಣ್ಣ ಸಣ್ಣ ಆಹಾರ ಕಣಗಳು ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗ್ತದೆ. ಬ್ಯಾಕ್ಟೀರಿಯಾಗಳು ಅದನ್ನು ಬಳಸಿಕೊಂಡು ಆಮ್ಲವನ್ನು ಉತ್ಪಾದನೆ ಮಾಡ್ತೇವೆ. ಈ ಆಮ್ಲೀಯವಾದಂಥ ವಾತಾವರಣದಲ್ಲಿ ಹಲ್ಲಿನ ಎನಾಮಲ್ ಕರಗಿ ಹೋಗಿ ಅಲ್ಲಿ ದಂತಕ್ಷಯ ಆಗುವ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದ 2 ಹಲ್ಲುಗಳ ನಡುವೆ ಇರುವಂತಹ ಈ ಆಹಾರ ಕಣಗಳನ್ನು ತೆಗಿಲಿಕ್ಕಾಗಿ ಡೆಂಟಲ್ ಫ್ಲಾಸಿಂಗ್ ಅಂತ ಹೇಳಿ ನಾವು ಈಗ ಹೊಸತಾಗಿ ಬಂದಿರುವಂಥದ್ದು. ಹೊಸತಾಗಿ ಅಂದರೆ 1 ಶತಮಾನಗಳ ಹಿಂದೆ 1890ನಲ್ಲಿ ಈ ಡೆಂಟಲ್ ಫ್ಲಾಸನ್ನು ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಮಾರುಕಟ್ಟೆಗೆ ತಂದಿದೆ. ಬಹುಶಃ 100 ವರ್ಷದ ಮೇಲೆ ಆಯಿತು ಡೆಂಟಲ್ ಫ್ಲಾಸಿಂಗ್ ಬಂದು. ಆದರೆ ಏನಾಗಿದೆ ಅಂತ ಹೇಳಿದರೆ, ಕೇವಲ 10% ಮಂದಿ ಮಾತ್ರ, 90% ಮಂದಿ ಹಲ್ಲುಜ್ಜು, 100ರಲ್ಲಿ 90% ಮಂದಿ ಹಲ್ಲುಜ್ಜುತ್ತಾರೆ. 10% ಮಂದಿ ಈ ಆದಿವಾಸಿಗಳು ಮತ್ತು ಅಂತಿಂಥವರಿಗೆ ಸೌಲಭ್ಯ ಇಲ್ಲದೆ ಹಲ್ಲುಜ್ಜುವುದಿಲ್ಲ. ಈ ಡೆಂಟಲ್ ಫ್ಲಾಸಿಂಗ್ ಗ್ಲೋಬಲಿ ಇನ್ ದ ವರ್ಲ್ಡ್ ಕೇವಲ 10% ಮಂದಿ ಮಾತ್ರ ಮಾಡ್ತಾರೆ. ದಿನಕ್ಕೆ 2 ಬಾರಿ ಹಲ್ಲುಜ್ಜಿದಾಗೆ ದಿನಕ್ಕೆ 2 ಬಾರಿ ನಮ್ಮ ಡೆಂಟಲ್ ಫ್ಲಾಸಿಂಗ್ ಮಾಡಬೇಕು ಅಂತೇಳಿ ನಾವು ದಂತವೈದ್ಯರು ಸೂಚಿಸ್ತೇವೆ. ಈ ಡೆಂಟಲ್ ಫ್ಲಾಸ್ ಮಾಡುವುದರಿಂದ 2 ಹಲ್ಲುಗಳ ನಡುವೆ ಸಿಕ್ಕ ಹಾಕಿಕೊಂಡಿರುವಂಥ ಆ ಸಣ್ಣ ಸಣ್ಣ ಆಹಾರ ಕಣಗಳನ್ನು ತೆಗೆದು ಶುಚಿಗೊಳಿಸಿದರೆ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತ ಅದು ನಾವು ಹೇಳುವಂಥದ್ದು. ಡೆಂಟಲ್ ಫ್ಲಾಸಿಂಗ್ನಲ್ಲಿ
ಬೇರೆ ಬೇರೆ ರೀತಿಯ ಕಂಪೆನಿಗಳು ಬ್ರಷ್ಗಳಿದ್ದ ಹಾಗೆ ಇದೆ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಅವರದ್ದಿದೆ, ಕಾಲ್ಗೇಟ್ ಕಂಪನಿಯದಿದೆ. ಅದು ಏನಿಲ್ಲ, ಮೊದಲೆಲ್ಲ ಸಿಲ್ಕ್ನಿಂದ ಮಾಡ್ತಾಯಿದ್ರು, ತೆಳುವಾದ ಬಳ್ಳಿ, ಅದು ದಂತ ಬಳ್ಳಿ ಅಂತ ಹೇಳ್ತೇವೆ, ದಂತದಾರ. ಅದು ಮೊದಲೆಲ್ಲ 25 ಮೀಟರ್ನ ದೊಡ್ಡ ಬಳ್ಳಿ ಇತ್ತು. ಒಮ್ಮೆ ಯೂಸ್ ಮಾಡುವಾಗ 10 ರಿಂದ 15 ಇಂಚು ಅದನ್ನು ನಾವು ಕಟ್ ಮಾಡಿ 2 ಮಿಡ್ಲ್ ಫಿಂಗರ್ ನಡುವೆ ಇಟ್ಕೊಂಡು ಹಲ್ಲುಗಳ ನಡುವೆ ಹಾಕಿ ಹಲ್ಲನ್ನು ಶುಚಿಗೊಳಿಸುವಂಥದ್ದು. ಈಗ ಏನಾಗಿದೆ ಅಂದರೆ ಡಿಸ್ಪೋಸಿಬಲ್, ಅದಕ್ಕೆ ಬೇರೆಯಾದಂಥ ಹಿಡಿಕೆ ಇದೆ. ಡಿಸ್ಪೋಸಿಬಲ್ ಡೆಂಟಲ್ ಫ್ಲಾಸ್ ಬಂದಿದೆ, ಅದರಲ್ಲಿ ನಡುವೆ ದಾರ ಇರ್ತದೆ, ಅದನ್ನು ಹಲ್ಲುಗಳ ನಡುವೆ ಹಾಕಿ ಮುಂಭಾಗಕ್ಕೆ ಬೇರೆ ಹಿಂಭಾಗಕ್ಕೆ ಬೇರೆ ಅಂತೇಳಿ ಹೇಗೆ ಟೂತ್ ಬ್ರಷ್ ಇದೆಯೋ ಹಾಗೆಯೇ ಡೆಂಟಲ್ ಫ್ಲಾಸ್ ವಿತ್ ಮೌಂಟೆಡ್ ಸ್ಟ್ಯಾಂಡ್ ಸ್ಟಿಕ್ಕಿನ ಜೊತೆ ಬರ್ತಾ ಇದೆ. ಅದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಇದನ್ನು ಬಳಸಿ, ಅದು ಮೊದಲು ಸಿಲ್ಕ್ನಿಂದ ಮಾಡ್ತಾಯಿದ್ರು, ಈಗ ನೈಲಾನ್ ದಾರದಿಂದ ಮಾಡಿದೆ. ಮೊದಲೆಲ್ಲ ಮೇಣರಹಿತವಾದಂಥದ್ದು, ಈಗ ಮೇಣ ವಿತ್ ವ್ಯಾಕ್ಸ್ಡ್ ಡೆಂಟಲ್ ಫ್ಲಾಸ್ ಅಂತ ಹೇಳ್ತೇವೆ. ಅದಕ್ಕೆ ಮೇಣ ಸವರಿರ್ತಾರೆ, ಸೊ ಹಲ್ಲುಗಳ ನಡುವೆ ಮೂವ್ಮೆಂಟ್ ಆಗಲಿಕ್ಕೆ ಸಹ ಸುಲಭ ಆಗ್ತದೆ. ಈ ರೀತಿಯ ಡೆಂಟಲ್ ಫ್ಲಾಸನ್ನು ದಿನಕ್ಕೆ 2 ಬಾರಿ ಯೂಸ್ ಮಾಡಿದರೆ ಹಲ್ಲುಜ್ಜಿದ ನಂತರ ಹಲ್ಲಿನ ನಡುವೆ ಸಿಕ್ಕಿಕೊಂಡ ಆಹಾರ ಪದಾರ್ಥಗಳನ್ನು ಕ್ಲೀನ್ ಮಾಡಿ ಹಲ್ಲಿನ ಆರೋಗ್ಯವನ್ನು ಅಟ್ಲೀಸ್ಟ್ ದಿನಕ್ಕೊಮ್ಮೆ ಆದರೂ ಮಾಡಿ ಅಂತೇಳಿ ನಾನು ವೀಕ್ಷಕರಲ್ಲಿ ಕೇಳಿಕೊಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸ್ತಕಗಳ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈ ಬಿಡಿಯಲ್ಲಿ ಈ ವಾರದ ವಿಷಯವಾಗಿ ದಂತ ಆರೋಗ್ಯ ಎನ್ನುವಂತಹ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟರ್, ಈಗ ನಾವು ಸಾಕಷ್ಟು ವಿಷಯವನ್ನು ಚರ್ಚೆ ಮಾಡಿದೆವು. ಪೇಸ್ಟ್ ಉಪಯೋಗ ಯಾಕೆ, ಯಾವ ಪೇಸ್ಟನ್ನು ಉಪಯೋಗಿಸಬೇಕು, ಬ್ರಷಿನ ಉಪಯೋಗ ಹೇಗೆ, ಮತ್ತು ದಂತ ಬಳ್ಳಿಯ ಉಪಯೋಗ, ಹೀಗೆಲ್ಲ ಕೆಲವು ವಿಷಯಗಳಾಯಿತು. ಈಗ ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಹೆಚ್ಚಾಗಿ ರಾತ್ರಿ ಮಲಗುವ ಮುನ್ನ ಸಾಕಷ್ಟು ಬಾರಿ ಬಾಯಿಯನ್ನು ನಾವು ಬಾಯಿ ಮುಕ್ಕಳಿಸಿ ಮಲಗಬೇಕು ಎನ್ನುವಂಥದ್ದು ಹಿಂದಿನಿಂದ ಇದ್ದ ಪದ್ಧತಿ. ಈಗ ಅದಕ್ಕೆ ಮೌತ್ ವಾಶ್ಗಳು ಸೇರಿಕೊಂಡು ತುಂಬ ವರ್ಷ ಆಯಿತು. ಈ ಮೌತ್ ವಾಶಿನ ಉಪಯೋಗ ಏನು? ನೋಡಿ, ಚೆನ್ನಾಗಿ ಆಹಾರ ತಿಂದ ಮೇಲೆ ಬಾಯಿ ಮುಕ್ಕಳಿಸುವುದು ಒಂದು ಪರಿಪಾಠ. ಊಟ ಆದ ಕೂಡಲೇ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಒಗೆಯುವಂಥದ್ದು. ಹೀಗೆ ಮಾಡೋದ್ರಿಂದ ನಮ್ಮ ತಿಂದ ಆಹಾರ, ಹಲ್ಲುಗಳ ನಡುವೆ ಸಿಕ್ಕಿಕೊಂಡ ಆಹಾರ ಪದಾರ್ಥಗಳು ಕ್ಲೀನಾಗಿ ಹೊರಗೆ ಹೋಗುವಂಥ ಒಂದು ಉದ್ದೇಶದಿಂದ. ಹಿಂದಿನ ಕಾಲದಲ್ಲಿ ಮೌತ್ ವಾಶ್ಗಳ ಲಭ್ಯತೆ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಈ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಅಥವಾ ಒಳ್ಳೆ ಮೆಣಸು ಏನಾದರೂ ಹಾಕಿ ಅದನ್ನು ಕಲಡಿಸಿ ಕೊಡ್ತಾ ಇದ್ರು. ಹೌದು, ಬಾಯಿ ಮುಕ್ಕಳಿಸಿ ಮಗ ಅಂತೇಳಿ. ಅದು ಮಾಡೋದ್ರಿಂದ ಅದಕ್ಕೂ ಆ್ಯಂಟಿಸೆಪ್ಟಿಕ್ ವ್ಯಾಲ್ಯೂ ಇದೆ, ಅದಕ್ಕೆ ಈ ಕೀಟನಾಶಕವಾದಂತಹ ವ್ಯಾಲ್ಯೂ ಇದೆ. ಹಾಗೆ ಮಾಡೋದ್ರಿಂದ ಬಾಯಿ ಶುಚಿ ಆಗ್ತದೆ, ಹಲ್ಲಿನ ಆಹಾರ ಪದಾರ್ಥಗಳ ಕ್ಲೀನ್ ಆಗ್ತದೆ, ಪ್ಲಸ್ ಬ್ಯಾಕ್ಟೀರಿಯಾ ಮೇಲೆ ಆ್ಯಂಟಿಸೆಪ್ಟಿಕ್ ವ್ಯಾಲ್ಯೂ ಇದೆ ಅಂತೇಳಿ, ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತೇಳಿ. ಹಾಗೆ ಮಾಡೋದ್ರಿಂದ ಬಾಯಿಯ ವಾಸನೆ ಬರುವಂಥದ್ದು, ಬಾಯಿಯ ಆಹಾರ ಸಿಕ್ಕಿ ಹಾಕಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಕಡಿಮೆ ಆಗಿ ದಂತಕ್ಷಯ ಆಗುವ ಸಾಧ್ಯತೆಗಳು ಕಡಿಮೆ ಅಂತೇಳಿ. ಸೊ ನಾವು ಇದನ್ನು ರೆಗ್ಯುಲರ್ ಆಗಿ, ಸಾಮಾನ್ಯವಾಗಿ ಈ ಮೌತ್ ವಾಶ್ಗಳನ್ನು ರುಟೀನಾಗಿ ನಾವು ಅಡ್ವೈಸ್ ಮಾಡೋದಿಲ್ಲ. ಯಾಕೆಂದರೆ ಕೆಲವೊಂದು ಮೌತ್ ವಾಶ್ಗಳಿಂದ ಹಲ್ಲಿನ ಕಲರ್, ಬಣ್ಣ ಬದಲಾಗುವ ಸಾಧ್ಯತೆಗಳು ಇದೆ. ಆದರೆ ಕೆಲವೊಂದು ಬುದ್ಧಿಮಾಂದ್ಯ ಮಕ್ಕಳಲ್ಲಿ, ಕೆಲವೊಂದು ಡಯಾಬಿಟಿಸ್ ಇರುವಂಥ ಇಮ್ಯುನೋ ಕಾಂಪ್ರಮೈಸ್ಡ್ ರೋಗಿಗಳಲ್ಲಿ ಅವರಿಗೆ ಆದಷ್ಟು ಬೇಗ ಬಾಯಿನಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಅಥವಾ ಪ್ರೆಗ್ನೆಂಟ್ ಲೇಡಿಗಳಲ್ಲಿ, ಅಥವಾ ಬಾಯಿ ವಾಸನೆ ಇರುವವರಲ್ಲಿ, ಅಥವಾ ವಸಡಿನ ಪಯೋರಿಯಾ ಅಂತ ಹೇಳುವ ರೋಗ ಇರುವವರಲ್ಲಿ, ಅಥವಾ ಸ್ಟೀರಾಯ್ಡ್ ಮೆಡಿಸಿನ್ ಬಳಸುವವರಲ್ಲಿ, ಇವರೆಲ್ಲ ಏನಾಗ್ತದೆ ಅಂದರೆ ದೇಹದ ಇಮ್ಯುನಿಟಿ ಲೆವೆಲ್ ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ. HIV ಇರುವಂಥ ರೋಗಿಗಳಲ್ಲಿ, ಹೆಪಟೈಟಿಸ್ ಇರುವಂಥ ರೋಗಿಗಳಲ್ಲಿ, ಇಂಥ ರೋಗಿಗಳಲ್ಲಿ ಬಾಯಿನಲ್ಲಿ ಆದಷ್ಟು ಬೇಗ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಈ ಆ್ಯಂಟಿಸೆಪ್ಟಿಕ್ ಮೌತ್ ವಾಶ್ಗಳನ್ನು ಬಳಸಿದರೆ ಬಾಯಿನಲ್ಲಿ ಸೋಂಕಾಗುವ ಸಾಧ್ಯತೆ ಕಡಿಮೆ. ಮತ್ತು ಬಾಯಿ ವಾಸನೆ, ಹೆಚ್ಚಿನವರಲ್ಲಿ ಕೆಲವೊಮ್ಮೆ ಬಾಯಿ ವಾಸನೆ ಬರುವಂಥದ್ದು, ಅಂಥದಕ್ಕೂ ಸಹ ಈ ರೀತಿಯ ಮೌತ್ ವಾಶ್ಗಳಲ್ಲಿ ಇಂಥದ್ದೇ ಒಂದು ಇಂಗ್ರೀಡಿಯೆಂಟ್ ಅಂತ ಇಲ್ಲ. ಕೆಲವೊಂದು ಮಿಂಟ್ ಫ್ಲೇವರ್ ಮೌತ್ ವಾಶ್ಗಳಿದೆ, ಬೇರೆ ಬೇರೆ ಫ್ಲೇವರ್ ಇದೆ. ಕೆಲವೊಂದರಲ್ಲಿ 0.2% ಕ್ಲೋರ್ಹೆಕ್ಸಿಡಿನ್ ಅಂತೇಳಿ ಒಂದು ಆ್ಯಂಟಿಸೆಪ್ಟಿಕ್ ಮೌತ್ ವಾಶ್, ಅದನ್ನು ಹೆಚ್ಚಾಗಿ ನಾವು ಈ ಡಯಾಬಿಟಿಸ್ ಮತ್ತು ಪ್ರೆಗ್ನೆಂಟ್ ಲೇಡಿಗಳಲ್ಲಿ ನಾವು ಅಡ್ವೈಸ್ ಮಾಡ್ತೇವೆ. ಹಾಗೆ ಮಾಡೋದ್ರಿಂದ ಬಾಯಿನಲ್ಲಿ ಸೋಂಕಾಗುವ ಸಾಧ್ಯತೆ ಕಡಿಮೆ ಆಗ್ತದೆ, ಪ್ಲಸ್ ಬಾಯಿ ಶುಚಿತ್ವ ಜಾಸ್ತಿಯಾಗಿ ದಂತಕ್ಷಯ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಇನ್ನು ಕೆಲವೊಮ್ಮೆ ಪರ್ಫ್ಯೂಮ್ಡ್ ಮೌತ್ ವಾಶಸ್ ಬರ್ತದೆ. ಈಗ ಕೆಲವರು ಮೀಟಿಂಗಿಗೆ ಹೋಗುವಾಗ, ಪಬ್ಲಿಕ್ ಡೊಮೈನಲ್ಲಿರುವವರು ಮೀಟಿಂಗಿಗೆಲ್ಲ ಹೋಗುವಾಗ ಮೌತ್ ಫ್ರೆಶ್ನರ್ ಅಂತ ಬರುತ್ತೆ. ಮೌತಿಗೆ ಒಂದು ಸ್ಪ್ರೇ ಹಾಕ್ಕೊಂಡು, ಅಂದರೆ ಒಂದು ಪ್ರೆಸೆಂಟೇಬಲ್ ಆಗಿ ಬೇರೆಯವರಿಗೆ ಮಾತಾಡುವಾಗ ವಾಸನೆ ಬರದ ರೀತಿಯಲ್ಲಿ ದೇಹಕ್ಕೆ ಹೇಗೆ ನಾವು ಸೆಂಟ್ ಹಾಕ್ತೀವೋ ಹಾಗೆಯೇ ಬಾಯಿಗೂ ಸಹ ಮೌತ್ ಫ್ರೆಶ್ನರ್ ಅಂತ ಇದೆ. ಮೌತ್ ಫ್ರೆಶ್ನರು ಇದೆ, ಮೌತ್ ವಾಶ್ಗಳು ಇದೆ. ಮೌತ್ ವಾಶ್ಗಳನ್ನು ನಿರಂತರವಾಗಿ ಈಗ ಹೇಳಿದಂತಹ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರಂತರವಾಗಿ ಯೂಸ್ ಮಾಡ್ಬೋದು. ಅದನ್ನು ನಿಮ್ಮ ದಂತವೈದ್ಯರು ನೋಡಿ ನಿಮಗೆ ಅಗತ್ಯ ಇದ್ದರೆ ಖಂಡಿತವಾಗಿ ಸಹ ಕೊಡ್ತಾರೆ. ಈ ಮೌತ್ ವಾಶ್ ತೆಗೆದುಕೊಳ್ಳಲಿಕ್ಕೆ ಕಷ್ಟ ಅಂತೇಳಿ ಆದರೆ ರಾತ್ರಿ ಮಲಗುವ ಮೊದಲು ಚೆನ್ನಾಗಿ ಬಾಯಿ ಮುಕ್ಕಳಿಸಬೇಕು. ಸುಲಭದ ವಿಧಾನ, ನಮ್ಮ ಏನ್ಷಿಯಂಟ್ ಪುರಾತನ ಕಾಲದಿಂದ ಬಂದಂಥ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಉಪ್ಪನ್ನು, 1 ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿದರೆ ಬಹುಶಃ
ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೋದು, ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಬಾಯಿ ವಾಸನೆ ಬರುವಂಥದ್ದು, ಹೊಸಡಲ್ಲಿ ರಕ್ತ ಬರುವಂಥದ್ದು, ಇಂತಹ ತೊಂದರೆಗಳಿಗೆ ಮೌತ್ ವಾಶ್ಗಳನ್ನು ಖಂಡಿತವಾಗಿ ಬಳಸಿದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಬಾಯಿಯ ಸುವಾಸನೆ ಇರಬೇಕಾಗಿ ಕೆಲವೊಂದು ವಸ್ತುಗಳು ಸಿಗ್ತವೆ, ಉದಾಹರಣೆಗೆ ಟಿಕ್ ಟ್ಯಾಕ್ನಂತಹದ್ದೆಲ್ಲ, ಇದರ ಉಪಯೋಗದಿಂದ ಏನಾದರೂ? ಈಗ ಚ್ಯೂಯಿಂಗ್ ಗಮ್ಗಳು ಬಂದಿದೆ, ಮೌತ್ ಫ್ರೆಶ್ನರ್ಗಳು ಬಂದಿದೆ. ಈಗ ದೊಡ್ಡ ದೊಡ್ಡ ಮೀಟಿಂಗ್ಗಳ ಬಿಸ್ನೆಸ್ ಮೀಟಿಂಗಿಗೆ ಹೋಗುವಾಗ ತಾವು ನೋಡಿರ್ಬೋದು, ಈಗ ಹೇಗೆ ನಾವು ದೇಹಕ್ಕೆ ಸ್ಪ್ರೇ ಹಾಕ್ತೇವೆ ಹಾಗೆ ಒಂದು ಸ್ಪ್ರೇ ಬಾಯಿಗೆ ಮಾಡ್ತಾರೆ. ಅದರಿಂದ ಬಾಯಿಯಲ್ಲಿ ಒಂದು ಮಿಂಟ್ ಫ್ಲೇವರ್ ಬರ್ತದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ಫ್ಲೇವರ್ ಇದೆ, ಅದು ಬಾಯಿಯ ಫ್ರೆಶ್ನೆಸ್ಸನ್ನು ಜಾಸ್ತಿ ಮಾಡಲಿಕ್ಕೆ. ಅದೇ ರೀತಿ ತಾವು ಹೇಳಿದಾಗ ಚ್ಯೂಯಿಂಗ್ ಗಮ್ಗಳು ಬಂದಿದೆ. ಈಗ ಆರ್ಬಿಟ್ ಅಂತ ಹೇಳಿ ಒಂದು ಚ್ಯೂಯಿಂಗ್ ಗಮ್, ನಾವು ದಂತವೈದ್ಯರು ಅದನ್ನು ಪ್ರಮೋಟ್ ಮಾಡ್ತೇವೆ. ಯಾಕೆಂದರೆ ಆರ್ಬಿಟ್ ಚ್ಯೂಯಿಂಗ್ ಗಮ್ ತಿಂದಾಗ, ಚ್ಯೂಯಿಂಗ್ ಗಮ್ಮನ್ನು ದಿನ ಇಡೀ ತಿನ್ನುವುದು ಖಂಡಿತವಾಗಿ ಒಳ್ಳೆಯದಲ್ಲ. ನಮ್ಮ ಮಸಲ್ಸ್ಗಿರ್ಬೋದು, ಹಲ್ಲುಗಳಿಗೆ ಸಹ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಆದರೆ ದಿನಕ್ಕೆ 1-2 ಚ್ಯೂಯಿಂಗ್ ಗಮ್ ತಿಂದರೆ ಏನು ತೊಂದರೆ ಆಗಲ್ಲ. ಇಂತಹ ಚ್ಯೂಯಿಂಗ್ ಗಮ್ಗಳನ್ನು ತಿಂದರೆ, ಆರ್ಬಿಟ್ ಅಂತ ಇರ್ಬೋದು, ಟಿಕ್ ಟ್ಯಾಕ್ ಅಂತ ತಾವೇನು ಹೇಳಿದಿರಿ, ಜೀರಿಗೆ ಫ್ಲೇವರ್ದು ಸಹ ಬಂದಿದೆ ಇವಾಗ, ಈ ಥರ ಮೌತ್ ಫ್ರೆಶನಿಂಗ್ ಚ್ಯೂಯಿಂಗ್ ಗಮ್ಸ್, ಅದನ್ನು ಹಾಕಿ ಒಂದು 10 ನಿಮಿಷ ಜಗದ್ರೆ ಹಲ್ಲು ಕ್ಲೀನ್ ಆಗ್ತದೆ, ಪ್ಲಸ್ ಬಾಯಿ ಸ್ಮೆಲ್ ಸಹ ಚೆನ್ನಾಗಿರ್ತದೆ. ಇಂಥದ್ದನ್ನು ದಿನಕ್ಕೆ 1-2 ಖಂಡಿತವಾಗಿ ಯೂಸ್ ಮಾಡೋದ್ರಿಂದ ಮೌತ್ ಫ್ರೆಶ್ ಆಗುತ್ತದೆ, ರಿಫ್ರೆಶ್ ಆಗುತ್ತೆ. ಮತ್ತು ಬಾಯಿನಲ್ಲಿ ಏನೋ ಜಗಿತಾ ಇದ್ದಾಗ ಸಲೈವೇಷನ್ ಜಾಸ್ತಿ ಆಗುತ್ತೆ. ಸಲೈವೇಷನ್ ಎಂಜಲು ಬರುವ ಪ್ರಕ್ರಿಯೆಗೆ ಹೆಚ್ಚು ಚಾಲನೆ ನೀಡ್ತದೆ. ಎಂಜಲು ಜಾಸ್ತಿ ಬಂದ ಹಾಗೆ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಗ್ತದೆ. ಹಲ್ಲಿನ ಸುತ್ತ ಸಿಕ್ಕಿಕೊಂಡ ಆಹಾರ ಕಣಗಳು ಕ್ಲೀನಾಗಿ ಹಲ್ಲಿನ ಆರೋಗ್ಯ ವೃದ್ಧಿಸ್ತದೆ. ಸೊ ಇಂತಹ ಎಲ್ಲ ಮೌತ್ ವಾಶ್ಗಳು ಅಥವಾ ಚ್ಯೂಯಿಂಗ್ ಗಮ್ಗಳು ತಿನ್ನುವುದು ಒಂದು ನಿಗದಿತವಾದಂಥ ಒಂದು ಕಂಟ್ರೋಲ್ನಲ್ಲಿ ತಿನ್ನುವುದು ಒಳ್ಳೆಯದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಕೊನೆಯದಾಗಿ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪೇಸ್ಟ್ಗಳು, ಬ್ರಷ್ಗಳು ಅಥವಾ ಮೌತ್ ವಾಶ್ಗಳನ್ನೆಲ್ಲ ಉಪಯೋಗಿಸ್ತೇವೆ, ಯಾವುದು ಒಳ್ಳೆಯದು ಮಕ್ಕಳಿಗೆ? ನೋಡಿ, ಮೌತ್ ವಾಶ್ಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಬಾಯಿ ಸ್ಮೆಲ್ ಇದ್ದರೆ ಮಾತ್ರ ಕೊಡುವಂಥದ್ದು. ಹಾಗೆಯೇ ಟೂತ್ ಬ್ರಷ್ಗಳು ಅಷ್ಟೇ. ಈಗ ತಾನೇ ಹೇಳಿದೆ ನಾನು, ಮಕ್ಕಳಿಗೆ ಬೇರೆ ಬೇರೆ ಬೇಬಿ ಬ್ರಷ್ ಇದೆ, ಜೂನಿಯರ್ ಬ್ರಷ್ ಇದೆ, ಕಿಡ್ಸ್ ಬ್ರಷ್ ಅಂತ ಇದೆ, ಬೇರೆ ಬೇರೆ ಬಣ್ಣದ್ದು ಸಹ ಇದೆ. ಸೊ ಅದನ್ನು ಆಟ ಅಂತ ಹೇಳುವ ಒಂದು ಬಿಂಬಿಸಲಿಕ್ಕೆ ಅವರಿಗೆ ಆ ರೀತಿಯ ಬ್ರಷ್ಗಳನ್ನು ಕೊಡುವಂಥದ್ದು. ಇನ್ನು ಟೂತ್ ಪೇಸ್ಟ್ಗಳು ಮಕ್ಕಳಿಗಾಗಿಯೇ ಸೆಪರೇಟ್ ಆದಂಥ ಪೇಸ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇದು ಏನಾಗಿದೆ ಅಂದರೆ, ನಾವು ಬಳಸುವಂಥ ಎಲ್ಲ ಟೂತ್ ಪೇಸ್ಟ್ಗಳಲ್ಲಿ ಫ್ಲೋರೈಡ್ ಕಂಟೆಂಟ್ ಇರುತ್ತೆ. ನಾವು ಬಳಸುವ ಟೂತ್ಪೇಸ್ಟ್ನಲ್ಲಿ ಇರುವಂಥ ಫ್ಲೋರೈಡ್ ನಮ್ಮ ಹಲ್ಲಿನ ಎನಾಮಲ್ನ ಮೇಲ್ಪದರಕ್ಕೆ ಸೇರಿಕೊಂಡು ಹಲ್ಲು ಕ್ಯಾವಿಟಿ ಆಗದಂತೆ, ದಂತಕ್ಷಯ ಆಗದಂತೆ ತಡೆಗಟ್ತದೆ. ಸೊ ನಾರ್ಮಲ್ ರೆಗ್ಯುಲರ್ ಟೂತ್ಪೇಸ್ಟಲ್ಲಿ ಇರುವುದಕ್ಕಿಂತ 10 ಪಟ್ಟು ಜಾಸ್ತಿ ಇರುವಂಥ ಫ್ಲೋರೈಡ್ ಮಕ್ಕಳಲ್ಲಿ ನಾವು ಅಡ್ವೈಸ್ ಮಾಡ್ತೇವೆ. ಸಾಮಾನ್ಯವಾಗಿ ದಂತಕ್ಷಯ ಜಾಸ್ತಿ ಆಗೋದು ಮಕ್ಕಳಲ್ಲಿ. ಯಾಕೆಂದರೆ ಮಕ್ಕಳು 24 ಗಂಟೆ ತಿಂತಾ ಇರ್ತಾರೆ, ಚಾಕ್ಲೇಟ್ ಅದು ಇದೆಲ್ಲ ಸಿಕ್ಕಿದನ್ನೆಲ್ಲ ತಿಂತಾ ಇರ್ತಾರೆ, ಮತ್ತು ಹಲ್ಲನ್ನು ಸ್ವಚ್ಛ ಮಾಡೋದಿಲ್ಲ. ಆಹಾರ ಪದಾರ್ಥಗಳನ್ನು, ಅಂಟು ಪದಾರ್ಥಗಳನ್ನು ಜಾಸ್ತಿ ತಿಂತಾರೆ. ಮತ್ತು ಹೈಜೀನನ್ನು ಮೈಂಟೈನ್ ಮಾಡೋದು ಸ್ವಲ್ಪ ಕಡಿಮೆ. ಅಂದರೆ ಅವರಿಗೆ ಬೆದರಿಸಿ ಮಾಡಬೇಕಾಗತ್ತೆ. ಕೆಲವೊಮ್ಮೆ ರಾತ್ರಿ ಮಲಗುವ ಮೊದಲು ಹಲ್ಲುಜ್ಜು ಮಗ ಅಂತೇಳಿ ಬೈಬೇಕಾಗತ್ತೆ. ಅವರು ಹೆದರ್ಬಿಟ್ಟು ಓಡಿ ಹೋಗಿ ಏನೋ ಮಾಡಿದಾಗೆ ಮಾಡಿ ಬರ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಮಕ್ಕಳಿಗೆ ಬೇಕಾಗಿ ನಾವು ವಿಶೇಷವಾದಂಥ ಟೂತ್ಪೇಸ್ಟ್ಗಳು ಲಭ್ಯವಿದೆ. ಪೆಡಿಫ್ಲೋರ್ ಅಂತಿದೆ, ಬೇರೆ ಬೇರೆ ಕಂಪನಿದು 10-15 ಕಂಪನಿಗಳು ಇದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಟೂತ್ಪೇಸ್ಟ್ಗಳಲ್ಲಿ ರೆಗ್ಯುಲರ್ ಟೂತ್ಪೇಸ್ಟ್ಗಳಿಗಿಂತ 10 ಪಟ್ಟು ಜಾಸ್ತಿ ಫ್ಲೋರೈಡ್ ಇರುವಂಥದ್ದು. ಈ ಫ್ಲೋರೈಡ್ ಜಾಸ್ತಿ ಇದ್ದರೆ ಹಲ್ಲಿನ ಎನಾಮಲ್ ಜೊತೆ ಅದು ಕಂಬೈನ್ ಆಗಿ ಹುಳುಕು ಆಗೋದನ್ನು ಕಡಿಮೆ ಆಗ್ತದೆ. ಸೊ ಇದನ್ನು ದಂತವೈದ್ಯರು ಬರೆದು ಕೊಡ್ತಾರೆ. ಅಂತಹ ಟೂತ್ಪೇಸ್ಟ್ಗಳನ್ನು ಬಳಸಿದ್ರಲ್ಲಿ ನಾವು ನೋಡ್ತೇವೆ, ಮಕ್ಕಳ ಬಾಯಿಯನ್ನು ಪರೀಕ್ಷೆ ಮಾಡಿ ಮಕ್ಕಳಲ್ಲಿ ಸಾಮಾನ್ಯವಾಗಿ 20 ಹಲ್ಲು ಇರುವಂಥದ್ದು, ಅದರಲ್ಲಿ ಹೆಚ್ಚಿನ ಹಲ್ಲುಗಳಿಗೆ ಕ್ಯಾವಿಟಿ ಆಗಿದ್ದರೆ ಅವರಿಗೆ ನಾವು ಹೇಳ್ತೇವೆ, ನೋಡಿ ನಿಮಗೆ ಇಂತಹ ಮಕ್ಕಳಿಗಾಗಿ ವಿಶೇಷವಾದಂತಹ ಟೂತ್ ಪೇಸ್ಟ್ಗಳು ಇದೆ, ಅದನ್ನು ಬಳಸಿ ಅಂತ ಹೇಳ್ತೇವೆ. ಅದನ್ನು ಬಳಸಿದರೆ ಖಂಡಿತವಾಗಿ ಸಹ ದಂತಕ್ಷಯ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಇದನ್ನು ನಾವು ನೋಡಿ ಕೊಟ್ಟ ಮೇಲೆ ಮಕ್ಕಳು ಯೂಸ್ ಮಾಡ್ಬೋದು. ಹೆಚ್ಚಾಗಿ ನಾವು ರೆಗ್ಯುಲರ್ ಟೂತ್ಪೇಸ್ಟ್ಗಳನ್ನೇ ಪ್ರಮೋಟ್ ಮಾಡ್ತೇವೆ. ಆದರೆ ಟೂತ್ ಇಂಡೆಕ್ಸ್ನಲ್ಲಿ ಜಾಸ್ತಿ ಕೇರಿಸ್ ಆಗುವ ಸಾಧ್ಯತೆ ಇದೆ, ಜೆನೆಟಿಕಲಿ ಇದೆ ಅಂತೇಳಿ ನಮ್ಗೆ ಗೊತ್ತಾದರೆ ಅವರಿಗೆ ಈ ವಿಶೇಷವಾದಂತಹ ಮಕ್ಕಳ ಟೂತ್ಪೇಸ್ಟ್ಗಳನ್ನು ಬಳಸಿದರೆ ದಂತಕ್ಷಯ ಆಗುವ ಸಾಧ್ಯತೆಯನ್ನು ಕಡಿಮೆ ಇರ್ತದೆ. ಇನ್ನೊಂದು ವಿಚಾರ, ಇನ್ನು ಪವರ್ಡ್ ಟೂತ್ ಬ್ರಷ್ ಅಂತ ಬರುತ್ತೆ. ಪವರ್ಡ್ ಟೂತ್ ಬ್ರಷ್ ಅಂದರೆ ಬ್ಯಾಟ್ರಿ ಆಪರೇಟೆಡ್. ನಾವು ನಾರ್ಮಲಿ ಹಲ್ಲುಜ್ಜುವಾಗ ಹಿಂದೆ ಮುಂದೆ ಆ್ಯಕ್ಷನಲ್ಲಿ ನಾವು ಮಾಡುವಂಥದ್ದು, ಮೇಲೆ ಕೆಳಗೆ ಹಿಂದೆ ಮುಂದೆ ಮಾಡಿ ಬ್ರಷ್ಗಳಲ್ಲಿ ಹಲ್ಲುಜ್ಜುವಂಥದ್ದು. ಈಗ ಬ್ಯಾಟರಿ ಚಾಲಿತ ಟೂತ್ ಬ್ರಷ್ಗಳು ಬಂದಿದೆ. ಅದನ್ನು ರೆಗ್ಯುಲರ್ ಮಕ್ಕಳಿಗೆ ಅಥವಾ ಅಡಲ್ಟಿಗೆ ಅದರ ಅವಶ್ಯಕತೆ ಇಲ್ಲ. ಯಾರಿಗೆ ಈ ಟೂತ್ ಬ್ರಷ್ಗಳು ಅಗತ್ಯ ಇದೆ, ಸ್ವಯಂಚಾಲಿತ ಟೂತ್ ಬ್ರಷ್ಗಳು, ಇದು ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಅವರಿಗೆ ಹಲ್ಲುಜ್ಜಬೇಕಂತ ಗೊತ್ತಾಗಲ್ಲ, ಹಿಂದೆ ಮುಂದೆ ಮಾಡಬೇಕಂತ ಗೊತ್ತಾಗಲ್ಲ. ಅಂಥವರಿಗೆ, ಈಗ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೇವೆ, ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೆ ಹಲ್ಲುಜ್ಜಲಿಕ್ಕೂ ತೊಂದರೆ, ಅಂಥವರಿಗೆ ಈ ಪವರ್ಡ್ ಟೂತ್ ಬ್ರಷ್ಗಳನ್ನು ಬಳಸುವಂಥದ್ದು. ಅಥವಾ ಪ್ಯಾರಲೈಸ್ ಆಗಿದೆ ಅಥವಾ ಇನ್ಯಾವುದೇ ಕೈನಲ್ಲಿ ಶಕ್ತಿ ಇಲ್ಲ ಅಂಥವರಿಗೆ ಬೇರೆಯವರು ಹಲ್ಲುಜ್ಜುವುದಾದರೆ
ಈ ಪವರ್ಡ್ ಟೂತ್ ಬ್ರಷ್ಗಳು 350-400 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದು ಸಹ ದಂತವೈದ್ಯರು ನೋಡಿ ಅಂತಹ ಟೂತ್ ಬ್ರಷ್ಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ತೆಗೆದುಕೊಂಡ್ರೆ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಪವರ್ಡ್ ಟೂತ್ ಬ್ರಷ್ಗಳನ್ನು ರೆಗ್ಯುಲರ್ ಆಗಿ ನಾರ್ಮಲ್ ಹಲ್ಲುಜ್ಜುವ ಪ್ರಕ್ರಿಯೆ ಮಾಡಲಿಕ್ಕೆ ಸಾಮರ್ಥ್ಯ ಇರುವವರು ಉಪಯೋಗಿಸಬಾರ್ದು. ಯಾರಿಗೆ ತನ್ನಿಂತಾನೇ ಹಲ್ಲುಜ್ಜಲಿಕ್ಕೆ ಆಗೋದಿಲ್ಲ ಅಂಥವ್ರು ಮಾತ್ರ ಇದನ್ನು ಬಳಸ್ಬೋದು. ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ದಂತವೈದ್ಯರ ಆದೇಶದ ಮೇರೆಗೆ ಇಂತಹ ಟೂತ್ ಬ್ರಷ್ಗಳನ್ನು ಬಳಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ಈ ವಾರದಲ್ಲಿ ದಂತ ಆರೋಗ್ಯದ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ದಾರೆ. ನಾವು ಯಾಕೆ ಟೂತ್ ಪೇಸ್ಟನ್ನು ಉಪಯೋಗಿಸುವುದು, ಹೇಗೆ ಟೂತ್ ಬ್ರಷನ್ನು ಉಪಯೋಗಿಸಬೇಕು, ಮೌತ್ ವಾಶ್ಗಳ ಉಪಯೋಗ ಏನು, ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿಯ ಉಪಯೋಗ ಮತ್ತು ಅದನ್ನು ಉಪಯೋಗಿಸುವ ಪದ್ಧತಿ ಹೇಗೆ, ಈ ಎಲ್ಲ ವಿಷಯಗಳ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ನಿರಂತರ ಈ ಒಂದು ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಮಾಹಿತಿಯನ್ನು ನೋಡುತ್ತಾ ಇರಿ. ಈಗ ಈ ಒಂದು ಮಾತುಕತೆಯಲ್ಲಿ ನಮಗೆ ಇಷ್ಟೊಂದು ಹೊತ್ತು ಸಹಕರಿಸಿದ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ. ಧನ್ಯವಾದ.